ಓರ್ವ ಚಾಣಕ್ಯ ನಮ್ಮ ವಿದ್ಯಾರ್ಥಿ ಅನ್ನೋದನ್ನ ಸಾಬೀತುಪಡಿಸಿಕೊಟ್ಟಂತಹ ಸತತ 4ನೇ ಬಾರಿ ಈ ಒಂದು ಕ್ಷೇತ್ರದಿಂದ ಆಯ್ಕೆಗೊಂಡಂತಹ ನಮ್ಮೆಲ್ಲ ನೆಚ್ಚಿನ ನಾಯಕ ಸಮಾಜದ ಯುಟಿ ಖಾದರ್ ಮೊದಲ ನಿಮ್ಮೆಲ್ಲರ ಅಭಿನಂದನೆ ಸಲ್ಲಿಸಬೇಕಾಗಿ ಬಂದರೆ ಖಂಡಿತವಾಗಿ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಬಂದರೆ ಅದೊಟ್ಟಿಗೆ ಒಂದು ವಿಶೇಷ ವಿಚಾರವಾದ ಸಂವಾದ ಊಟ ಬಂದಿದೆ. ಬಡವೆ ಶ್ರೀಮಂತಿ ಪಂಪಿನ ಭೇದ ಭಾವ ನಿಜಂದ್ರೆ ನಮ್ಮ ದೇವತೆಗಳು ಮಾತ್ರ ಒಜ್ಜೆ ಪಂಪಿನ ಶ್ರೀಮಂತ ಬಡವದ ಆ ಗುರ್ತು ಬೋರ್ಡ್ ಪಂಪಿನ ಚಿನ್ನ ಬಾರಿ ಬರುವುದ ಒಂಚಿ ಗೋಲ್ ಬಂದ್ರೆ ಪವಿತ್ರ ರಂಜಾನ್ ತಿಂಗಳ ಇವರು ಇಫ್ತಾರ್ ಊಟ ಚಿಂತಿನ ರಟ್ಟು ಕಾರ್ಯಕ್ರಮ ಒಟ್ಟು ಮಾಡೋದು ಒಟ್ಟು ಸ್ವಲ್ಪ ಕಾರ್ಯಕ್ರಮ ಮಂಚಿನ ಕೊಟ್ಟು ಬಂದ್ರೆ ಎಲ್ಲ ಸೇರಿ ಬಿಟ್ಟು ಬಂಧುಗಳಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಮೊದಲಿಗೆ ಇವರು ಬಂದಂತಹ ಎಲ್ಲ ಅತಿಥಿಗಳಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿದ್ದೇವೆ. ರಹಿಮಾನ್ ಕೋಡಿಜ ಪ್ರಧಾನ ಕಾರ್ಯದರ್ಶಿಗಳು ಉಳ್ಳಾಲ ಕೆಲಸ ಮಾಡಿ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಯುಟಿ ಖಾದರ್ ಅವರನ್ನ ಗೆಲ್ಲಿಸುವಂತಹ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಿದಂತಹ ಕಾರ್ಯಕರ್ತ ಬಂಧುಗಳಿಗೂ ಪಕ್ಷದ ನಾಯಕರಿಗೂ ಅಭಿನಂದನೆ. ಅದರೊಟ್ಟಿಗೆ ಸೌಹಾರ್ದ ಇಫ್ತಾರ್ ಕೂಟವನ್ನು ಉಳ್ಳಾಲ ಮತ್ತು ಕುಡಿಪಾಲ್ ಕಾಂಗ್ರೆಸ್ನ ವತಿಯಿಂದ ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿ ಅವರು ವಹಿಸಿಕೊಳ್ಳಬೇಕಾಗಿ ಕೇಳಿಕೊಂಡು ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಹಾರ್ದಿಕವಾಗಿ ಸ್ವಾಗತ ಮಾಡಿದ್ದೇನೆ. ನಮ್ಮ ಈ ಸಮಾರಂಭದ ಕೇಂದ್ರ ಬಿಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಕೈಕ ಶಾಸಕರಾಗಿ ಆಯ್ಕೆಯಾಗಿ ಉಳ್ಳಾಲದ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಗೌರವವನ್ನು ಕಾಪಾಡಿದಂತಹ ನಮಗೆಲ್ಲರಿಗೂ ಮಾರ್ಗದರ್ಶಕರು, ಕರ್ನಾಟಕ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿ, ಆರೋಗ್ಯ ಇಲಾಖೆ ಸಚಿವರಾಗಿ, ನಂಬರ್ 1 ಸಚಿವರಾಗಿ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಸರ್ಕಾರದಲ್ಲಿ ಸಚಿವರಾಗುವ ಒಂದು ನಮ್ಮ ನಾಯಕರಾದಂತಹ ಶ್ರೀ ಯುಟಿ ಖಾದರ್ ಅವರನ್ನು ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡಿಕೊಂಡು ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು ಬಂಟ್ವಾಳ ತಾಲೂಕು ಪಂಚಾಯತ್ ಯುಟಿ ಖಾದರ್ ಅವರ ವಿಧಾನಸಭಾ ಕ್ಷೇತ್ರದ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಥಮವಾಗಿ ಇದರ ಮೂಲ ಉದ್ದೇಶ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಒಬ್ಬನೇ ಒಬ್ಬ ಶಾಸಕ ಗೆದ್ದು ಬಂದವರು ಯಾರು ಅಂತ ಕೇಳಿದರೆ ಯುಟಿ ಖಾದರ್. ಅವರಿಗೆ ನಾವು ಎಷ್ಟು ಅಭಿನಂದನೆ ಸಲ್ಲಿಸಲು ಸಾಧ್ಯ. ಯಾತಕ್ಕಂತ ಹೇಳಿದರೆ ಬಹಳ ಪ್ರತಿಕೂಲ ವಾತಾವರಣ ಇದ್ದರೂ ಕೂಡ ಅವರು ಸುಮಾರು 19,000ಕ್ಕೂ ಮಿಕ್ಕಿ ಮತವನ್ನು ಗಳಿಸಿ ಯಶಸ್ವಿಯನ್ನು ಗಳಿಸಿದ್ದಾರೆ. ಇದಕ್ಕೆ ಕಾರಣೀಕರ್ತರು ಯಾರು ಅಂತ ಕೇಳಿದರೆ ನೀವೆಲ್ಲ ಹಗಲು ಇರು ದುಡಿದು ಪಕ್ಷದ ಒಂದು ಶಿಸ್ತಿನ ಸಿಪಾಯಿಗಳಾಗಿ ಕೆಲಸ ಮಾಡಿದ್ದರಿಂದ ಯುಟಿ ಖಾದರ್ ಅವರು ನಮ್ಮ ಜಿಲ್ಲೆ ಗೆಲ್ಲಿಸುವಂತಾಗಿದೆ. ಇವತ್ತು ಅವರಿಗೆ ಬಹಳ ಉತ್ತಮ ಭವಿಷ್ಯ ಇದೆ. ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಅವರು ಖಂಡಿತವಾಗಿಯೂ ಮಂತ್ರಿಗಳಾಗಿ ಬರ್ತಾರೆ. ಆಗ ಪುನಃ ಇನ್ನೊಂದು ದೊಡ್ಡ ಮಟ್ಟಿನಲ್ಲಿ ನಾವು ಅಭಿನಂದನೆ ಕೂಡ ಸಲ್ಲಿಸಬೇಕಾಗಿದೆ. ಆದ್ದರಿಂದ ಅವರು ಆರೋಗ್ಯ ಸಚಿವರಾಗಿ, ನಾಗರಿಕ ಪೂರೈಕೆ ಸಚಿವರಾಗಿ, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿ ಬಹಳ ಯಶಸ್ವಿಯಾಗಿ ಕೆಲಸವನ್ನು ಮಾಡಿದ ಈ ರಾಜ್ಯದ ಒಬ್ಬ ಮಂತ್ರಿವರ್ಯಗಳಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ ಒಬ್ಬ ವ್ಯಕ್ತಿ. ಅವರ ಇನ್ನೂ ಕೂಡ ಯಶಸ್ವಿ ಅವರಿಗೆ ಸಿಗಬೇಕು, ಇನ್ನೂ ಉನ್ನತ ಸ್ಥಾನ ಅವರಿಗೆ ಬರಬೇಕು. ಅದು ನಿಮ್ಮ ಎಲ್ಲರ ಕನಸು. ಆ ಕನಸನ್ನು ಆ ಭಗವಂತ ನಿಜವಾಗಿ ಶಾಶ್ವತವಾಗಿ ಇರುವ ಹಾಗೆ ನೋಡಿಕೊಳ್ಳಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ನಾವು ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಎಲ್ಲರೂ ಕೂಡಿ ಒಗ್ಗೂಡಿ ಮಾಡೋಣ. ಇಲ್ಲಿ ನಾವೆಲ್ಲ ಒಗ್ಗೂಡಿ ಕೆಲಸ ಮಾಡಿದ್ದರಿಂದ ಅವರ ಯಶಸ್ವಿಯನ್ನು ನಾವು ಕಂಡಿದ್ದೇವೆ. ಇನ್ನು ಅವರ ಕಾರ್ಯಕ್ರಮ ಜಾರಿ ಮಾಡುವಾಗ ಕೂಡ ನಾವೆಲ್ಲ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಾಗಿದೆ. ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳ ಹಾಗೆ ನಾವು ಶಿಸ್ತಿನ ಸಿಪಾಯಿಗಳಾಗಿ ಪಕ್ಷವನ್ನು ಕಟ್ಟೋಣ, ಪಕ್ಷವನ್ನು ಬೆಳೆಸೋಣ, ಪಕ್ಷವನ್ನು ಉಳಿಸೋಣ. ಹಾಗೆಯೇ ಯುಟಿ ಖಾದರ್ ಅವರ ಕೈಯನ್ನು ಬಲಪಡಿಸೋಣ ಅಂತ ಹೇಳಿ ಉಳ್ಳಾಲದ ಈ ಒಂಜಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ವಹಿಸೊಂದು ನಿಜವಾದಲ ಮಾತರೆಗಳ ಉಮೇದು ಕೊರ್ದು ರಾತ್ರಿ ಪಗ್ಗೆಯಲ್ಲಿ ಬೆನ್ಪಿನ ತೊಟ್ಟಿಗೆ ಅಕ್ಲೆ ಉಮೇದು ಕೊರ್ನಚಿನ ನಮ್ಮ ಡಾಕ್ಟರ್ ರಾಜಶೇಖರ್ ಕೋಟೆ ಬೇರೆ ಬೈದರು ಖಂಡಿತವಾದಲ ಅರ್ನ ನುಡಿಕ ಆದಿತ್ಯ ಈತ ಬೆನ್ಪಟ ನಿಕಲ ಬೆನ್ಪಟ್ಟುಕು ಯಾನ್ ನಿಕಲೆಗೆ ಮಾತ್ರೆಗಳ ಯಾನ ಉಡಲ ದಿಂಜಿನ ಯಾನು ಬೆರಿಬಗ್ಗ ತಲೆ ತಗ್ಗ ಸೊಲ್ಮೇಲೆ ಸಂದಾಯ್ತ ಮಲ್ತೋನು ಅದೇಗ ನಿಕಲು ಮಸ್ತ್ ಬೆಂದರ ಇನಿಕ್ ನವ ಇಡೀ ರಡ್ಡು ಡಿಸ್ಟಿಕ್ಗಳು ರಡ್ಡು ಜಿಲ್ಲೆಡ್ಲ ನಾವು ಮಸ್ತ್ ಸೋಲು ತೂದು ಭಾರಿ ಬೇಜಾರಂಡು ಮನಸ್ಸು ದುಃಖ ಉಂಟು ಅವು ದಯಗೆ ಪಂಪಿನ ವಿಚಾರ
ನಿಕಲೆಗಳ ಗೊತ್ತುಪ್ಪು ಎಂಕಲ ಗೊತ್ತುಂಡು ಅವು ನಮ್ಮ ದಯಗೊಂದು ಪನ್ಪಿನ ಒಂದು ವಿಚಾರ ನಮ್ಮ ಕಠಿಣವಾದ ಕಠಿಣ ನಮ್ಮ ಒಂದು ನೆಟ್ಟು ವಿಚಾರ ಮಲ್ತು ನೋಡ ಆಯ್ನ ವಿಚಾರ ದೇಗ ನಂಗೆ ನನ್ನೆಲ್ಲ ಮಸ್ತ್ ಎಲೆಕ್ಷನ್ ಬರ್ಪುಂಡಲ್ಲ ಎಲ್ಲಂಜಿ ಕುಳಂಜಿ ಬೇಗೋಡ ಎಲೆಕ್ಷನ್ ಉಂಡು ಶಿಕ್ಷಕರನಾಗಲ್ಲ ಪದವೀಧರನಾಗಲ್ಲ ಅಂಚೆನ 14 ಎಲೆಕ್ಷನ್లో ಉಂಡು ನಂಗೆ ಆಯ್ಕ ನಮ್ಮ ಇತ್ತ ನೆಕ್ತ ವಿಷಯ ನಮ್ಮ ಆಂಡು ಪಂಡದ ಮನ್ಪಂದ ಒಂದು ಕುತ್ತಡ ನಮಗೆ ತುಂಬ ಬರ ಸಾಧ್ಯಜಿ ನಮ್ಮ ಭಾರಿ ಕಷ್ಟದ ದಿನ ಅಂತ ತೂವೊಂದುಲ್ಲ ನಮ್ಮ ಎನ್ನೋಡು ನಂಗಿತ್ತ ಕಷ್ಟದ ದಿನ ಶುರುವಾದ ಕಷ್ಟೋಡುಲ್ಲ ನಮ್ಮ ಇತ್ತೆ ಆ ಕಷ್ಟವನ್ನು ಪರಿಹಾರ ಹಾಡು ಆಂಡ ನಮ್ಮ ಕಷ್ಟೋಡು ಇರ್ತದು ನಮಗೊಂದಂಜಿ ಕುಶಿತ ದಿನ ಬರೋಡು ಆಂಡ ನಮ್ಮ ಕಠಿಣ ಪರಿಶ್ರಮ ನಿರಂತರ ಸಾಧನೆ ಮಲ್ತುಂಡ ಮಾತ್ರ ಒಂದು ಸಾಧ್ಯ ಆಯ್ಕದು ದಯದಿ ಇದು ನಮ್ಮ ಮಾತೆಲ್ಲ ಹೆಂಗ್ಲು ಮೂಲ ದಳವೈನಗುಲು ನಿಕ್ಕಲು ಸೈನಿಕನಗುಲು ನಿಕ್ ಮಸ್ತ್ ಭಂಗ ಬತ್ತದ ಬೆನಡು ಯಾನಿಗಳ ಕಲಗಳಿಯಾದ ವಿನಂತಿ ಮಲ್ತಂಡ್ರೆ ಯಾನು ಬಯಸುವೆ ಅಂಚೆನೆ ನಮ್ಮ ಸನ್ಮಾನ್ಯ ಯುಟಿ ಖಾದರ್ ಇನಿಕ್ ಆರು ನಂಗೆ ಮಾತಾಡಲು ಗೊತ್ತಿಲ್ಲಕ್ಕ ಹಾರು ಇಡೀ ದಿನ ಜಾತಿ ಮತ ಭೇದ ಭಾಷೆ ಧರ್ಮ ಬುಡ್ದು ಪ್ರತಿ ವರಿಯನ್ನ ಮೆಗ್ಗೆ ಪಲೆ ಲೆಕ್ಕ ತಗೆ ತಂಗಡಿ ಲೆಕ್ಕ ಪತ್ತೊಂದು ಮಾತನ್ನ ಪೋತಿನೆಟ್ ಹೆಸರದು ಆರು ಈತು ಮಲ್ಲ ಗೆಲುವು ಗೆಂದರೆ ಸಾಧ್ಯ ಅಂಡು ಈಜಿಂದ ಆರ್ನ ಇತ್ತಲ್ಲ ಮಲ್ಲ ಟಾರ್ಗೆಟ್ ಇತ್ತು ನಾರೇನು ವಾಲೆಕ್ಕೊಳ್ಳ ಸೋಪೋಡು ಪಂಡದು ವಾಲೆಕ್ಕೊಳ್ಳ ಸೋಪೋಡು ಪನ್ಪಿನ ಕೆಲವು ಷಡ್ಯಂತ್ರಲ್ಲ ಮತ ಮಲ್ತೊಂದಿತ್ತೇರು ಆರೇನು ಯೂಟ್ಯೂಬ್ ಆದರೇನು ಸೋಪೋಡು ಪನ್ಪಿನ ಆಂಡಲ ಆರು ನಂಬೊಂದಿತ್ತಿನ ದೇವೇರು ಆರ್ನ ಜನಕಲ್ನ ಪ್ರೀತಿ ಜನಕಲ್ನ ಆಶೀರ್ವಾದ ಆರೇನು ಸೋಪಾರ ಮುಡ್ಚಿ ಆರೇನು ಗೆಂದಾಂಡು ಐಕಾಸಿರದಿತ್ತ ವಿರೋಧ ಪಾರ್ಟಿ ದಾಖಲು ಪನೊಂದುಲ್ಲೇರ್ಗೆ ವಿರೋಧ ಪಾರ್ಟಿ ದಾಖಲು ಒಂಜಿ ಉದಾಹರಣೆ ವಿರೋಧ ಪಾರ್ಟಿ ದಾಖಲು ಇತ್ತ ದೇವೇರಡ ಪೋದಕ್ಕೆ ಏನೊಂದುಲ್ಲೇರ್ಗೆ ಏಪಲ ಯೂಟಿ ಕಾದರೇ ಗೆಂದುವೇರು ಎಂಕುಲು ಏಪಲ ಸೋಪು ಅದು ಐಗೆ ಪಂಡದು ಐಕೆ ದೇವೇರು ಪಂಡೇರಿಗೆ ಅಯ್ಯೋ ಮೂರ್ಖ ಆರು ಒಂಜಿ ಗಡಿಯಾರದ ಲೆಕ್ಕ ಗಡಿಯಾರ ಚಳಿ ಉಪ್ಪಾಡು ಬರ್ಸ ಉಪ್ಪಾಡು ರಾತ್ರಿ ಉಪ್ಪಾಡು ಪಗೆಲು ಉಪ್ಪಾಡು ದೆಂಬು ಉಪ್ಪಾಡು ನಿರಲು ಉಪ್ಪಾಡು 24 ಗಂಟೆ ತಿರ್ಗೊಂಡು ಉಪ್ಪುಂಡು ಗಡಿಯಾರ ಅವಳ ಕಷ್ಟಗೋಸ್ಕರದ ಉಂತುನದ್ದು ಅಂಚನೆ ನಮ್ಮ ಯೂಟಿ ಕಾದರ್ಲ 24 ಗಂಟೆ ಈ ಕ್ಷೇತ್ರಡು ತಿರ್ಗೊಂಡು ಜನಕಲ್ನ ಕಷ್ಟ ಸುಖಕ್ಕೂ ಜನಕಲ್ನ ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ತಿರ್ಗೊಂದುಲ್ಲೇರು ಅಂಚಾದಾರು ಸತತವಾದ ಗೆಂದೊಂದುಲ್ಲೇರಿಂದ ದೇವೇರು ಪಂಡೇರಿಗೆ ಅಂಚೆ ನಮ್ಮ ಯೂಟಿ ಕಾದರ್ಲ ಅಂಚೆ 24 ಗಂಟೆ ಬೇಲೆ ಬೆನ್ನದು ಇನ್ನಿಗೆ ಗೆಂದದುಲ್ಲೇರು ಯಾನ್ ಪನರ ವಯಸ್ಸು ಐತೆ ಇನ್ನಿತ್ತ ಗಲಿಗೇಡು ನಮಕ್ ರಡ್ಡು ಜಿಲ್ಲೆಡು ಒಂಜಿ ಪನ್ಪೆರದು ಬಿತ್ತದ ಬೋರಿ ಪಂಡದು ಅಂಚೆ ಇತ್ತೆ ನಂಗೆ ಒಂಜಿ ಬಿತ್ತದ ಬೋರಿಯ ಈ ರಡ್ಡು ಜಿಲ್ಲೆಗೆ ಒಂಜಿ ಕಾಂಗ್ರೆಸ್ ಪಕ್ಷೋಡು ನಂಗೆ ಆರೇನು ನಮ್ಮ ಮಾತೆಲ್ಲ ನಮ್ಮ ದೇವರಡ ನಟೋನ್ಗ ದೇವರಡ ಮಾತೆಲ್ಲ ಪ್ರಾರ್ಥನೆ ಮಲ್ಪುಗ ಅರೇಗ ಎತ್ತ ಬರ್ಪಿನ ದಿನೊಟ್ಟು ರಡ್ಮಂದಿ ರದ್ದಿಂದೆಲ್ಲ ಗೊತ್ತಾಪುಂಡು ಮತ್ತೇರಡ್ದು ಮಲ್ಲ ಮಿನಿಸ್ಟರ್ ಪದ ಅವ್ರಿಗೆ ತಿಕ್ಕೊಂಡು ಬಂದು ನಮ್ಮ ಮಾತೆಡಲ ದೇವರಡ ನಟಗಂದಂದು ಅನ್ನಿಕಲೆ ಈ ರಾಜ್ಯದ ನಡೆದ ಚುನಾವಣೆ ಬಹುಶಃ ನಿಕುಲು ಮಾತೆಲ್ಲ ಒಪ್ಪಿದ್ದಾರ ನನಗೆ ಗೊತ್ತಿಜ್ಜಿ ಯಾನಂತೂ ಈ ಚುನಾವಣೆಯನ್ನು ಒಪ್ಪುಜಿ ಈ ಚುನಾವಣೆದ ಈ APM ಮಿಷನ್ ಉಂಡ ಮತಯಂತ್ರ ಉಂಡ ಒಂದು ಕಲ್ವತನದ ಮತ ಪತ್ರಿಕೆ ನೇನು ಯಾನು ಕಂಡಾತುಂಡವಾದ ವಿರೋಧಿಸುವ ಯೂಟಿ ಕಾದರ್ಗಳ ಪಂತೆ ನಿಕುಲು ಎಲ್ಲಂಜಿ ಕ್ಯಾಬಿನೆಟೆಡ್ ನೇತ ಮಿತ್ ಅವಿಶ್ವಾಸ ಕೊಂದತ್ತದೆ ಮತಪತ್ರದ ಮುಖಾಂತರನೇ ಚುನಾವಣೆ ನಡಪಡುವ ಪಡುವ ಉದ್ದೇಶ ಎನ್ನ ಮಾತ್ರತೆ ಈ ದೇಶದ ಬಹುಭಾಗದ ಜನಕುಲುಂಡು ಧೈರ್ಯಡು ಎದೆಗಾರಿಕಡೆ ಬಂತ್ರ ಒಂಜಿ ವ್ಯಕ್ತಿ ಈ ದೇಶಡು ಪುಟ್ಟುದಿತ್ತು ನಾಡ ಅವು ಮಹಾರಾಷ್ಟ್ರದ ಶಿವಸೇನದ ನಾಯಕರು ಮಾತ್ರ ಉರಿ ಪಂತಿನಿ ತಾಕತ್ತಿತ್ತಿನ ಮೋದಿ ಶಾಗಲ ಮೋದಿಲ ನಿಕುಲು ಬತಪೆತ್ರೋಡು ಓಟು ಗೆಂದಲೇ ಎದೆಗಾರಿಕದ ಪಾತ್ರ ಪಂತ್ರನ ಆಗೆಯನ್ನು ಸೆಲ್ಯೂಟ್ ಹಾಕುವೆ ಇನಿ ನಡತನ ಚುನಾವಣೆ ಅವು ಕಲ್ವ ಚುನಾವಣೆ ನೀನು ಎರಡು ಬಾಂಡ್ಲ ಪನ್ಪೆ ಅಂಚಾದು ಪುನಗ ಇನಿ ಅಕ್ಕಳು ಮತಪತ್ರೆಗೆ ವಾಬಾ ರೀತಿಯ ಜಿಂಜದರ ಆ ರೀತಿಯ ಜಿಂಜಾಯಿನೆಟ್ಟು ಇನಿ ಪೋತು ಇನಿ ಬಹುಶಃ ಯೂಟಿ ಕಾದ್ರ ಎನ್ನ ಅಂದಾಜಿದು ಭಾಳ ಅಂತರೋಡು ಗೆಂದೊಡ್ತು ಅರೆಗಲ ಜಿಂಜಾದನ ಮರ್ದು ಭಾರಿ ಇತ್ತುಂಡು ಅಣ್ಣ ಆ ಮರ್ದು ಕರಗಿ ಜಕ್ಲಿ ಪನ ಜನಸಾಮಾನ್ಯರ ಮಕ್ಕಳು ಓಟು ಕೊರಿಯರು ಐದಾದ್ರೆ ಇನ್ನು ಯೂಟಿ ಕಾದ್ರ ಗೆಂದಿದರು ಎನ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಎನ್ಮ ಕ್ಷೇತ್ರಡು ಏಳು ಪೋದು ನಮ್ಮ ಒಂಜಿ ಬರಿದ ದುಂಬುದ ದಿನ ಪಿರೋದ ದಿನಟು ನಮ್ಮ ಜಿಲ್ಲೆಡೆ 7 ಜನ ಶಾಸಕರನ್ನ ಕುಳಿತ 1 ಜನ ಬೇತಪಾಟಿದ ಕುಳಿತೇನೆ ಉಡುಪಿಡ್ಲ ಅಂಚನೆ ನಮ್ಮ ನೆರೆತ ಮರಕರೊಳ ಅಂಚನೆ ಈ ಮೂಜಿ ಜಿಲ್ಲೆಡೆ ಈತಲಾ ಒಂಜಿ ರೀತಿ ಆಪಣುಂದೇ ಇತ್ತನ್ನಾಂಡ ಒಂದು ಚುನಾವಣೆ ಎಂದು ಪಣಿಯರ ಯಾನು ತಯಾರಜ್ಜಿ ಬಾಕಿ ತಗಲು ಪನ್ ಪೆರೆದ ಏಕಾಯ್ತ ಬಂತ ಬೋಡಿಗೆಲ್ಲ ಇಜ್ಜಿ ಅಂಚಾದು ಪುನಗ
ಯಾನೇನು ಕಂಡಾದುಂಡ ಅವದು ಬಡವ ಇನಿ ಕೋಟ್ಯಾಂಡ್ರ ಬಂಡ್ಲೆಕನ್ ಎಂಕುಲು ನಿಕ್ಲೆಗೆ ತರೆ ಬಗ್ಗದು ನಮಸ್ಕಾರ ಕೊರ್ಪ ದಾಯ ಬಂದಾಗ ನಿಖಲ ಮಾತೆಲ್ಲ ಶ್ರಮಟ್ಟು ಇನಿ ಕಾದರ್ ಗೆದ್ದುದೇರು ಎಷ್ಟೋ ಜನ ಬೀಸತಿ ಪಾಡ್ದನಕ್ಕೂ ಉಳ್ಳೇರು ಇಜ್ಜೇರಿಂದ ಅಲಜ್ಜಿ ಐನು ನನ್ನ ದುಂಬಗಾಡಲ ಭಾಳ ಜಾಗೃತರಾದ ಮೇರೆ ಬಂಡೇರು ನಮ್ಮ ಪೂರ ಸೈನಿಕರು ನಾವು ಎಲ್ಲ ಬರೀ ಸೈನಿಕೇನೆ ನಮ್ಮ ಮಾತೆಲ್ಲ ನನ್ನ ದುಂಬುದ ದಿನೊಟ್ಟು ಬರ್ಪನ ಚುನಾವಣೆ ಎಲ್ಲಂಜಿ 8 ತಾರೀಕು ಒಂಜಿ ಚುನಾವಣೆ ನಡಪು ಮತದಾರರ ನೆಕ್ ಓ ನಮ್ಮ ನಮ್ಮ ವಿಧಾನ ಪರಿಷತ್ತಿಗೆ ಎಜುಕೇಟೆಡ್ ನಕ್ಲೆ ಬೊಕ್ಕ ಮಾಸ್ಕ್ ನಕ್ಲೆ ಕೊಂಚ ಆಪನ ಚುನಾವಣೆ ಉಂಟು ನೇಟ್ರಿ ನಮ್ಮ ಪಕ್ಷ ಭಾಳ ಜಾಗೃತಿ ನಮ್ಮ ನಾಯಕರನ್ನ ಕೆಲಸ ಮಲ್ಪೋಡು ಕೆಲ್ತದು ಮಲ್ತದು ಐನು ಗೆಂದಾಯರಂಚಿನ ಪ್ರಯತ್ನವನ್ನು ನಾವು ಮಲ್ಪೋಡು ಪಡೆದ ಪ್ರಾರ್ಥನೆ ಬಂದದ್ದು ನಾವು ಮಾತೆಲ್ಲ ನನ್ನ ದುಂಬುದ ದಿನಕ್ಕೆ 2019ಗೂ ಈ ದೇಶಕ್ಕೂ ಚುನಾವಣೆ ಬರ್ಕೊಂಡು ಈ ಚುನಾವಣೆಗೆ ಇತ್ತ ವಿರೋಧ ಪಕ್ಷಕ್ಕೂ ಪಂಪೆ ನಮ್ಮ ಪುರ ಒಟ್ಟಿಗೆ ಸೇರ್ಗಾನ ಏತು ಒಟ್ಟು ಸೇರ ಓತಿ ಎಟ್ಟು ಸೇರು ಜನ ನಂಗೆ ಪನೇರ ಆಂಡ ಕಾಂಗ್ರೆಸ್ ಅವರ ಪಕ್ಷ ಸರ್ಮತ್ತವಾದ ಇನ್ನಿರ್ದೆ ನಾವು ಸ್ಟಾರ್ಟ್ ಮಲ್ಪೋಡು ಆ ಚುನಾವಣೆ ನಮ್ಮ ಎದುರುದಿದ್ದು ನಮ್ಮ ಪಕ್ಷ ಆ ರೀತಿ ನಮ್ಮ ಇನ್ನು ಕೆಲಸ ಮಲ್ಪಡೇನೆ ನಮ್ಮ ನಾಯಕರ ನಕಲು ಆಯ್ತ ಬಗ್ಗೆ ನಿರ್ದೇಶನ ಕೊಡು ಕಾಂಗ್ರೆಸ್ ಪಕ್ಷದ ಮಾನ್ಯ ಯು ಟಿ ಖಾದರ್ರೆ ನಮ್ಮ ಇನಿಗೆ ಎಂದ ಬಂಪ ಪ್ರಶ್ನೆ ಇರ್ತಿ ನಮ್ಮನ್ನು ಸೋಪಾವನಂಚಿನ ಕಾರ್ಯಕ್ರಮ ಏತೋ ಆತಂಡು ನಮ್ಮ ದುಂಬಾಗನ ಈ ರೀತಿ ಆವಂದ್ರಕ್ಕೆ ನಾವು ಪ್ರಯತ್ನ ಮಂತದ್ದು 19 ಇಲೆಕ್ಷನ್ಗೆ ಪೂರ್ವಭಾವಿಯಾದ ನಮ್ಮ ತಯಾರು ಮಲ್ಪನ ಕೆಲಸ ಬೂತು ಮಟ್ಟದ ಕೆಲಸ ಆವಡು ಇದೆ. ಉಳ್ಳಾಳದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇವತ್ತು ಉತ್ತರ ಕನ್ನಡ ಈ ಕೋಸ್ಟಲ್ ಬೆಲ್ಟ್ ನಾವು ನೋಡಿದರೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬರು ಯು ಟಿ ಖಾದರ್ ಇಲೆಕ್ಟ್ ಆದರೆ ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಲ್ಲಾಪುರದಿಂದ ಒಬ್ಬರು ಭಟ್ರು ಇಲೆಕ್ಟ್ ಆಗಿದ್ದಾರೆ ಎರಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು. ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಸ್ತಿತ್ವವನ್ನು ಉಳಿಸುವಂಥ ಕೆಲಸವನ್ನು ಯು ಟಿ ಖಾದರ್ ಅವರ ಕ್ಷೇತ್ರದ ಜನತೆ ನೀವೆಲ್ಲ ಮಾಡಿದ್ದೀರಿ. ನಿಮ್ಗೆಲ್ಲರಿಗೂ ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ತಲೆಬಾಗಿಸಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸನ್ಮಾನ್ಯ ಯು ಟಿ ಖಾದರ್ ಅವರ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ. ತಾವು ಪ್ರತಿಯೊಬ್ಬರು ಕೂಡ ಖಾದರ್ರ ಬಗ್ಗೆ ತಿಳ್ಕೊಂಡಿದ್ದೀರಿ, ಯಾವ ರೀತಿ ಕೆಲಸ ಮಾಡ್ತಾರೆ, ಪಕ್ಷದ ಸಂಘಟನೆಯಲ್ಲಿ ಯಾವ ರೀತಿ ಮಾಡ್ತಾರೆ, ಜೊತೆಗೆ ಸರ್ವಧರ್ಮೀಯರನ್ನು ಯಾವ ರೀತಿಯಲ್ಲಿ ತೆಗೆದುಕೊಂಡು ಒಟ್ಟಿಗೆ ಸೇರಿಸಿಕೊಂಡು ನಮ್ಮ ಕುಟುಂಬದ ಸದಸ್ಯರು ಅಂತ ಸೇರಿಸಿಕೊಂಡು ನಡೆದುಕೊಂಡು ಹೋಗ್ತಾರೆ. ಆ ದಾರಿ ಮುಖ್ಯವಾದ ದಾರಿ. ಈ ದಾರಿಯೇ ಇವತ್ತು ಅವರ ಕೈ ಹಿಡಿದಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಆಗ್ತಾ ಇದೆ. ಎಲ್ಲ ಸಮಾಜದವರನ್ನು ಒಟ್ಟಿಗೆ ಸೇರಿಸಿಕೊಂಡು ಎಲ್ಲರನ್ನು ಗೌರವಿಸಿಕೊಂಡ ಕೆಲಸ ಮಾಡಿದ್ರಿಂದ ಇವತ್ತು ಯು ಟಿ ಖಾದರ್ ಅವರು ಈ ಬಾರಿ ಚುನಾವಣೆಯಲ್ಲಿ ನಿಜವಾಗಿ ಗೆಲ್ಲಿಕ್ಕೆ ಅವಕಾಶ ಆಯಿತು. ಇಲ್ಲ ಅಂತಾದರೆ EVM ಮಿಷನ್ ಈಶ್ವರರು ಹೇಳಿದಾಗೆ EVM ಮಿಷನ್ನ ಬಗ್ಗೆ ನಾನು ಚುನಾವಣೆಯ ಮೊದಲೇ ಕೂಡ ನಮ್ಮ ಪಕ್ಷದ ನಾಯಕರಲ್ಲಿ ಆರ್ಗ್ಯುಮೆಂಟ್ ಮಾಡಿದ್ದೇನೆ. ನಾವು 4 ಜನ ಲಾಯರ್ಸ್ ಹೇಳಿದ್ದೇವೆ. ಆದರೂ ನಮ್ಮ ಪಕ್ಷದ ನಾಯಕರಿಗೆ ಅದು ಅದಕ್ಕೆ ಸಮಾಧಾನಗೊಳ್ಳಲಿಲ್ಲ. ನಾವು ಬೇಕಾದಷ್ಟು ಪ್ರಯತ್ನ ಪಟ್ಟಿದ್ದೇವೆ ಅವರ ಮನವೊಲಿಸಲಿಕ್ಕೆ. ಮತ್ತೆ ಕೊನೆ ಗಡಿಗೆಯಲ್ಲಿ 2 ದಿವಸ ಇರುವಾಗ KPCCಯಿಂದ ಒಬ್ಬರು ಕಳಿಸಿಕೊಟ್ರು. ಮತ್ತೆ ಅವರ ತಿಳುವಳಿಕೆ ಬಂದಿದೆ ಈ ರೀತಿ ಆಗುವಂಥ ಅನಾಹುತ ಇದೆ ಅಂತ. ಆಗ ಕೈ ಮೀರಿ ಆಗಿದೆ. ಇವತ್ತು ಅನೇಕ ರಾಷ್ಟ್ರಗಳು EVM ಮಿಷಿನ್ ಮುಖಾಂತರ ಮತದಾನ ಮಾಡ್ತಾ ಇತ್ತ, ಅದನ್ನೆಲ್ಲ ಬದಿಗಿಟ್ಟು ಇವತ್ತು ಮತದಾರರು ಅವರ ಬ್ಯಾಲೆಟ್ ಪೇಪರ್ ಮುಖಾಂತರ ಇವತ್ತು ಅನೇಕ ರಾಷ್ಟ್ರಗಳು ಬ್ಯಾಲೆಟ್ ಪೇಪರ್ ಮುಖಾಂತರ ಮತದಾನ ಮಾಡ್ತಾ ಇದೆ. ಅದಕ್ಕೆ ಸನ್ಮಾನ್ಯ ಈಶ್ವರ ಉಳ್ಳಾಲರು ಹೇಳಿದ ಹಾಗೆ ಮುಂದಿನ ದಿನಗಳಲ್ಲಿ 2019ರಲ್ಲಿ ಬರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆ ಯಾವುದೇ ಕಾರಣಕ್ಕೂ ನಾವು ಬ್ಯಾಲೆಟ್ ಪೇಪರ್ ಮುಖಾಂತರವೇ ಮತದಾನ ಮಾಡಬೇಕು ಹೊರತು EVM ಮಿಷನ್ ಬರದಾಗಿ ನಾವೆಲ್ಲ ಪ್ರಯತ್ನ ಪಡಬೇಕು. ಇದಕ್ಕೆ ಯಾವ ಹೋರಾಟವನ್ನು ಮಾಡಲಿಕ್ಕೆ ನಾವು ಕಾಂಗ್ರೆಸ್ ಪಕ್ಷದ ಸೈನಿಕರಾಗಿ ತಯಾರಿರೋಣ ಅಂತ ಹೇಳಲಿಕ್ಕೆ ಇಚ್ಛೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಒಬ್ಬ ಯು ಟಿ ಖಾದರ್ ಅವರು ನಂಬರ್ 2 ಸಚಿವರಾಗಿ ನಮ್ಮ ಕ್ಯಾಬಿನೆಟ್ ದರ್ಜೆಯಲ್ಲಿ ಮುಖ್ಯಮಂತ್ರಿಗಳು ಮುಂದೆ ಇದ್ದರೆ, ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದವರಿದ್ದಾರೆ. ನಂಬರ್ 3 ಆಗಿ ಸನ್ಮಾನ್ಯ ಯು ಟಿ ಖಾದರ್ ಅವರು ಒಬ್ಬ ಉತ್ತಮ ಸಚಿವರಾಗಿ ರಾಜ್ಯದಿಂದ ಒಮ್ಮೆ 2 ಸಲ ಪದವಿಯನ್ನು ಪಡ್ಕೊಂಡಿದ್ದಾರೆ. ಮತ್ತೊಮ್ಮೆ ಈ ರಾಜ್ಯದಲ್ಲಿ ಹೆಸರು ಗಳಿಸುವಂತಾಗಲಿ ಅವರಿಗೆ ನಾವಾಗಲೂ ತಿಳ್ಕೊಂಡಾಗೆ ಮತ್ತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾಗಿ ಆಗ್ತಾರೆ ಎಂಬ ಒಂದು ಸಂದೇಶ ಇದೆ. ಅದು ಆಗುವಂತಾಗಲಿ, ಮತ್ತೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಅವಕಾಶ ಆಗಲಿ ಅಂತ ಹೇಳಿಕೊಂಡು, ಮುಖ್ಯವಾಗಿ ಇನ್ನೊಂದು ವಿಷಯ, 2 ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕೂಡ 2 ಜಿಲ್ಲೆಯ ಶಾಸಕರು ಇಲ್ಲಿ ಕಾಂಗ್ರೆಸ್ ಪಕ್ಷದ ನಿರ್ನಾಮಗೊಂಡಂಥ ಈ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ಮತ್ತೆ ರಾಜಕೀಯ ಭವಿಷ್ಯವನ್ನು ಕೊಡಬೇಕು ಎಂಬ ದೃಷ್ಟಿಯಲ್ಲಿ ಇಟ್ಟುಕೊಂಡು ಇವತ್ತು ಹೋರಾಟ ಮಾಡಿ ದೆಹಲಿಯಲ್ಲಿ ಸುಮಾರು 24 ಗಂಟೆ ಒಳಗೆ, 1 ದಿವಸದೊಳಗೆ ಈ ಭಾಗದ ಒಬ್ಬ ಪ್ರತಿನಿಧಿ ವಿಧಾನ ಪರಿಷತ್ ಸದಸ್ಯರಾಗಿ ಬಿಲ್ಲವ ಜಾತಿಗೆ ಸೇರಿದಂಥ ಒಬ್ಬ ಸದಸ್ಯನಾಗಿ ಆಯ್ಕೆ ಮಾಡಬೇಕು ಅಂತ ಆದರೆ ಶ್ರೀಮಾನ್ ಯು ಟಿ ಖಾದರ್ ಅವರ ಪ್ರಯತ್ನ ಅಂತ ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ. ಮೊದಲನೇ ದಿವಸ 11 ಗಂಟೆಗೆ ಅವರು ಫೋನ್ ಮಾಡ್ತಾರೆ.
ಹರೀಶ್ ರವರೇ ಡೆಲ್ಲಿಗೆ ಬನ್ನಿ ಅಂತ, ಇವರು ಹೋಗುವುದಿಲ್ಲ. ಮತ್ತೆ ಒತ್ತಡ ಮಾಡ್ತಾರೆ, ಬನ್ನಿ ಡೆಲ್ಲಿಗೆ ಅಂತ, ಇವರು ಹೋಗುವುದಿಲ್ಲ. 3 ಗಂಟೆಗೆ ಲಾಸ್ಟಿಗೆ ಉಪಾಯ ಇಲ್ಲದೆ 3 ಗಂಟೆ ಫ್ಲೈಟ್ಗೆ ಟಿಕೆಟ್ ಮಾಡಿಕೊಂಡು ಡೆಲ್ಲಿಗೆ ಹೋಗ್ತಾರೆ. 6 ಗಂಟೆಗೆ ಡೆಲ್ಲಿ ಮುಟ್ತಾರೆ. 6:15 ಗಂಟೆಗೆ UT ಖಾದರ್ ಭೇಟಿ ಆಗ್ತಾರೆ. ನೇರವಾಗಿ ಗುಲಾಂ ನಬಿ ಆಜಾದ್ ಅವರ ಹತ್ರ ಕರ್ಕೊಂಡು ಹೋಗಿದ್ರೆ, ಬಿಲ್ಲವ ಜಾತಿಯ ಜನಾಂಗದ ಒಬ್ಬ ಹುಡುಗನನ್ನು ಕರ್ಕೊಂಡು ಹೋಗಿದ್ರೆ, ಇವತ್ತು UT ಖಾದರ್ ಅವರು ಕರ್ಕೊಂಡು ಇವತ್ತು ಅವರನ್ನು ಮಂತ್ರಿ ಮಾಡುವಂಥ ಅವಕಾಶ ಆಗಿದೆ. ಇದು ನಮಗೆ ಹೆಮ್ಮೆಯ ವಿಚಾರ. ಈ ಭಾಗದ ಜನರು ನಾವು ಬಿಲ್ಲವ ಸಮಾಜವಿದೆ, ನಾವು ಯಾವತ್ತೂ UT ಖಾದರ್ರನ್ನು ಮರೆಯುವಂತಿಲ್ಲ ಅಂತ ಈ ಮಾತನ್ನು ಈಗ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಸನ್ಮಾನ್ಯ UT ಖಾದರ್ ಅವರು ಮುಂದಿನ ದಿನಗಳಲ್ಲಿ ಉತ್ತಮ ಪದವಿಯನ್ನು ಪಡ್ಕೊಂಡು ಈ ಕ್ಷೇತ್ರದ ಸೇವೆ ಮಾಡಲಿಕ್ಕೆ ಅವಕಾಶ ಆಗಲಿ. ಅದೇ ರೀತಿ ಕಾಂಗ್ರೆಸ್ ಕುಟುಂಬದ ಸದಸ್ಯರು ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ನಮ್ಮದೇ ಆದಂಥ ಭಿನ್ನಾಭಿಪ್ರಾಯಗಳ ವ್ಯತ್ಯಾಸಗಳು ಅನೇಕ ಇರ್ಬೋದು, ಅದನ್ನೆಲ್ಲ ಬದಿಗಿಟ್ಟು ಕಾಂಗ್ರೆಸ್ ಎಂದಾಗ ನಾವೆಲ್ಲ ಒಂದೇ ಮನೆಯ ಮಕ್ಕಳಂತ ಭಾವನೆಯನ್ನು ಇಟ್ಕೊಂಡು ಯಾವತ್ತೂ ನಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದುಕೊಂಡು ದ್ರೋಹ ಮಾಡದೆ, ನಾವು ದ್ರೋಹ ಮಾಡಿದಂತಾದರೆ ಅದು ತಾಯಿಗೆ ಮಾಡಿದಂಥ ದ್ರೋಹ ಅಂತ ಮನದಲ್ಲಿಟ್ಕೊಂಡು ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ದುಡಿಯುವ ಅಂತ ಹೇಳಿಕೊಂಡು, ಮತ್ತೆ ನಿಮ್ಗೆಲ್ಲರಿಗೂ ಚುನಾವಣೆ ಕಾಡ್ತಾ ಇದೆ. 2019ರಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಬರಲಿಕ್ಕಿದೆ. ಈ ಭಾಗದಲ್ಲಿ ನಮ್ಮ ಉತ್ತಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಕಾಂಗ್ರೆಸ್ ಪಕ್ಷ ನೀಡ್ತದೆ. ನಾವೆಲ್ಲ ಒಟ್ಟಾಗಿ ದುಡಿಯೋಣ ಅಂತ ಹೇಳುವುದರ ಜೊತೆಗೆ ನಾಡ್ದು 8ನೇ ತಾರೀಕಿಗೆ ನೈಋತ್ಯ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾಗಿ ಚುನಾವಣೆ ಆಗ್ತಾ ಇದೆ. ನಾವೆಲ್ಲ ನಮ್ಮ ಪರಿಸರದಲ್ಲಿರ್ತಕ್ಕಂಥ ಪದವೀಧರರು ಯಾರಿದ್ದಾರೆ, ಶಿಕ್ಷಕರು ಯಾರಿದ್ದಾರೆ, ಅವರನ್ನೆಲ್ಲ ಭೇಟಿಯಾಗಿಕೊಂಡು ಅವರ ಪ್ರತಿಯೊಬ್ಬರು ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತ ಹಾಕುವಂತೆ ಅವರನ್ನು ಕೇಳಿಕೊಳ್ಳೋಣ ಅಂತ ಹೇಳಿಕೊಂಡು ಎಂಕಲ್ನ ಊರಿಗೂ ಬತ್ತು ಉಪ್ಪುನಾಗ ಯಾನ್ ಪಂತೆ ಸರ್ ನಿರಂತರವಾದ ಇರು MLA ಆದ ಮಂತ್ರಿ ಆದ ಈ ಜಾಗೆ ಬರಡು ಅಂದು ಪಂತೇನು ಅವೇ ಸಂದರ್ಭಡು ಇನಿ ಆರು ಮಂತ್ರಿ ಅದು ಎಲ್ಲ ಬರ್ಪೇರಿ ಈ ಊರ್ದಾಕಲ್ನ ಕಷ್ಟ ಸುಕೊಟ್ಟು ಭಾಗಿಯಾಪೇರಿ ಮಾತೇರ್ಲೆಕ್ಕ ಒಂಜಿ ಜಾತಿ ಒಂಜಿ ಧರ್ಮ ನಮ್ಮನಂಚಿನ ಜನದ್ದು ಅವರು ಸರ್ವ ಜಾತಿದ ಸರ್ವ ಜನಾಂಗದ ಪ್ರೀತಿದ ವಿಶ್ವಾಸದ ಜನ ದುಮ್ಮುಗಳ 6ನ ಕ್ಷೇತ್ರಗಳು ಎಲ್ಲ 11 ಮನೆ ಇಷ್ಟು ಪಾರ್ಲಿಮೆಂಟ್ ಚುನಾವಣೆ ಇಲ್ಲ ಹೆಚ್ಚ ಮತ ತಿಕ್ಕಲೆಕ್ಕ 6 ನಮ್ಮ ಮಾತೆಲ್ಲ ಒಟ್ಟಿಗೆ ಸೇರಿದು ಈ ಕ್ಷೇತ್ರದ ಮರ್ಯಾದೆ ಗೌರವವನ್ನು ಒರಿಪಡುವುದು ನಿಕಟ ನೀವು ನಮ್ಮನ್ನೆಲ್ಲ ಕರೆದು ಒಂದು ಅಭಿನಂದನೆ ಕೊಡುವುದು ನಮ್ಮ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಗೌರವ ಅಂತ ಹೇಳಿ ಭಾವಿಸ್ತೇನೆ. ಹಾಗಾಗಿ ಇವತ್ತು ನಾವು ನಮ್ಮ ಪ್ರಾರ್ಥನೆ ಇಷ್ಟೇ, ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದೇ ಚುನಾವಣೆ ಅಲ್ಲ, ಯಾರು ಏನು ಭಾವಿಸಬೇಡಿ, ನಿರಂತರವಾಗಿ ಚುನಾವಣೆ ಬರ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಯಾವುದೇ ಸಿದ್ಧಾಂತಕ್ಕೆ 420 ಲೋಕಸಭಾ ಸದಸ್ಯರಿರುವಂಥ ಪಕ್ಷ ಇದು. ಈಗ 42 ಲೋಕಸಭಾ ಸದಸ್ಯರಿದ್ದರೂ ಜಾತಿ ಮತ ಭೇದದಲ್ಲಿ ರಾಜಿಯನ್ನು ಮಾಡದಂಥ ಸಿದ್ಧಾಂತವನ್ನು ಇಟ್ಟುಕೊಂಡಂಥ ಪಕ್ಷ ಒಂದಿದ್ದರೆ ಈ ದೇಶದಲ್ಲಿ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಹೇಳಿ ನಾವು ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ನಾವು UT ಖಾದರ್ ಅವರ ಈ ಒಂದು ಚುನಾವಣೆಯಲ್ಲಿ ದುಡಿದಂಥ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಕುಟುಂಬಗಳು ಖಂಡಿತವಾಗಿ ಕಾರ್ಯಕರ್ತರು ಎಲ್ಲ ಬ್ಲಾಕಿನ ಗ್ರಾಮದಲ್ಲಿ ಮನೆ ಮನೆಗೆ ಎಲ್ಲರೂ ಹೋಗಿ ಜಾತಿ ಮತ ಭೇದವನ್ನಿಟ್ಟು ನಮ್ಮ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಆದರೆ ಕೆಲಸಕ್ಕೆ ತಕ್ಕಂಥ ಪ್ರತಿಫಲ ಸಿಗಲಿಲ್ಲ, ಅದರಲ್ಲಿ ನಮಗೆ ಬೇಸರವೂ ಇಲ್ಲ. ಯಾಕೆಂತ ಹೇಳಿದರೆ ಕೆಲಸ ನಮ್ಮ ಕಾರ್ಯಕರ್ತರು ಎಲ್ಲರೂ ಮಾಡಿದ್ದಾರೆ. ಅದಕ್ಕಾಗಿ ಯಾರು ಒಂದು ಭೇದ ಭಾವ ಇಲ್ಲದೆ ಎಲ್ಲ ಜಾತಿ ಎಲ್ಲ ಧರ್ಮದವರು, ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಎಲ್ಲರೂ ತನ್ನ ಮನೆಯ ಮಗನಂತೇಳಿ ಖಾದರನ್ನು ಭಾವಿಸಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಕೆಲಸ ಮಾಡಿದಷ್ಟು ಪ್ರತಿಫಲ ನಮಗೆ ಸಿಕ್ಕಿಲ್ಲ. ಅದಕ್ಕೆ ನಾವು ಯಾವುದು ಬೇಸರ ಪಡುವಂಥ ವಿಶೇಷವಾದ ಕಾರ್ಯ ಇಲ್ಲ. ಹಾಗಾಗಿ ನಾಡ್ದು ಬುಧವಾರ ಖಂಡಿತವಾಗಿ ನಾವೆಲ್ಲರೂ ಹೋಗುವವರು ಹೋಗ್ತಾರೆ, ಹೋಗದಿದ್ದವರು ಟಿವಿಯ ಮುಂದೆ ಕೂತ್ಕೊಂಡು 2:30 ಗಂಟೆಗೆ ನಮ್ಮ UT ಖಾದರ್ರ ಮುಖವನ್ನು ತಾವೆಲ್ಲರೂ ಸಂತೋಷದಿಂದ ನೋಡುವಂಥ ಭಾಗ್ಯ ಬರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸಿ, ಇನ್ನೊಂದು ದುಃಖ, ನಮ್ಮ ಕ್ಷೇತ್ರದಲ್ಲಿ 900 ಸರ್ಕಾರಿ ನೌಕರರು ಕೆಲಸ ಮಾಡಿದ್ದಾರೆ. ಖಂಡಿತವಾಗಿ 900 ಸರ್ಕಾರಿ ನೌಕರರು ಮತ ಚಲಾವಣೆ ಮಾಡಿದ್ದಾರೆ. ಯಾವುದೇ ಸರ್ಕಾರಿ ನೌಕರರು ಬಂದರೆ ಪ್ರೀತಿ ವಿಶ್ವಾಸವನ್ನು ಅವರನ್ನು ಕಂಡು ಅವರ ಸಮಸ್ಯೆಗೆ ಸ್ಪಂದಿಸಿದಂಥ ಒಂದು ಶಾಸಕರಿದ್ದರೆ ಅದು UT ಖಾದರ್ ಮಾತ್ರ. ಆದರೆ ಮತದಾನ ದಿವಸ ನೀವು
560 ಮತ ಬಿ ಜೆ ಪಿಗೆ ಕೊಟ್ಟಿದ್ದೀರಿ. ನಿಮ್ಮ ಯಾವ ಹೃದಯ ಅಂತ ನನಗೆ ಹೇಳಲಿಕ್ಕೆ ಇಷ್ಟ ಆಗುವುದಿಲ್ಲ. ಹಾಗಾಗಿ ನಿಮ್ಮನ್ನು ಒಂದು ಸರ್ಕಾರಿ ನೌಕರರನ್ನು ಜೊತೆಯಲ್ಲಿ ಕೂತ್ಕೊಂಡು ಊಟ ಚಾ ಮಾಡಿದ ಕುಡಿಯುವಂಥ ಒಂದು ಸಚಿವರು ಈ ದೇಶದಲ್ಲಿದ್ದರೆ ಅದು ಯು ಟಿ ಖಾದರನ್ನು ಬಿಟ್ಟರೆ ಬೇರೆ ಯಾರು ಸರ್ಕಾರಿ ನೌಕರಿಗೆ ಸಿಕ್ಕುವುದಿಲ್ಲ ಅಂತ ನಿಮಗಿದು ನೆನಪಿರಬೇಕು. ನೀವು 560 ಮತ ಕಳೆದ ಚುನಾವಣೆಯಲ್ಲಿ ನಮಗೆ ಸರ್ಕಾರಿ ನೌಕರರು ಅತ್ಯಂತ ಮತ ಕೊಟ್ಟಿದ್ದಾರೆ. ಈ ಸಲ 560 ಮತ ಬಿಜೆಪಿಗೆ ಕೊಟ್ಟು ನಮ್ಮ ಸಚಿವರ ಮನಸ್ಸಿಗೆ ನೋವನ್ನು ಉಂಟು ಮಾಡಿದ ಸರ್ಕಾರಿ ನೌಕರರಿಗೆ ನಮಗೆ ಬಹಳಷ್ಟು ಬೇಸರ ಇದೆ. ಅದರ ಬಗ್ಗೆ ಸಚಿವರು ನಾವು ಹೇಳುವಾಗ ಹೇಳ್ತೀರಿ, ಅದನ್ನು ನೀವೇನು ತಲೆ ಕೆಡಿಸ್ಕೊಳ್ಬೇಡಿ, ಅವರು ಸರ್ಕಾರಿ ನೌಕರರು ಕೆಲಸ ಮಾಡಲಿ, ನಾವು ಅದಕ್ಕೆ ಬೇಸರ ಪಡುವಂಥ ವಿಶೇಷವಾದ ಕೆಲಸ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಭಾಗವಹಿಸಿದ ಎಲ್ಲ 2 ಬ್ಲಾಕಿನ ನಾಯಕರಿಗಳಿಗೂ ಕಾರ್ಯಕರ್ತರಿಗೂ ಇನ್ನು ಮುಂದಕ್ಕೆ ಈ ಕ್ಷೇತ್ರದ ಉದ್ದಗಲಕ್ಕೂ ಜಾತಿ ಮತ ಭೇದವನ್ನು ಬಿಟ್ಟು ಯು ಟಿ ಖಾದರ್ ಅವರು ಕೆಲಸ ಮಾಡ್ತಾರೆ ಅಂತ ವಿಶ್ವಾಸ ನಮಗೆ. ಭಾರತೀಯ ಜನತಾ ಪಕ್ಷದ ಇನಿಲ ದಾದ ಪಣದುಲ್ಲಿರುವಂತ ಪಂಡ ಎಂಕ್ಲೆಗೆ 51,000 ಚಿಲ್ಲರ ಓಟು ತೆಗೆದು ಯು ಟಿ ಖಾದರ್ ಎದುರು ಎಂಕ್ಲೆ ಗೆಂದಿಲೆಕ್ಕ ಬಂದು ನೆಂಚಿನ ಆ ಒಂದು ಪಾತ್ರನು ಸಂಸದ ನೆಂಚಿನ ನಳಿನ್ ಕುಮಾರ್ ಕಟೀಲೆ ಬೋಲಿ ಎರಡು ಪಂಡೇದು ನಾಚಿಗೆ ಅವಡು ಮಕ್ಕಳಿಗೆ ದಾಯ ಎಂದು ಬಂಡ ಪ್ರಜಾಪ್ರಭುತ್ವದ ವ್ಯವಸ್ಥೆ 5 ಓಟು ದಿಕ್ಕಣ್ಣಲ್ಲ ಗೆಂದು ಪೋಡು ವಿನ ಹೆಚ್ಚು ಓಟು ದಿಕ್ಕಿ ಬೆಟ್ಟಿಗೆ ಗೆಂದಿಯೇ ಬಂದಿನ ಪಾತ್ರ ಪಂಪರತ ಲೋಕಸಭಾ ಸಂಸದರೇ ಇದಕ್ಕೆ ನಾಚಿಗೆ ಅವಡು ಒಂದು ಪನ್ನೀರ ಇಷ್ಟಪಡೆ ಒಂದಿಲ್ಲ ಒಂದು ಕಾಲೋಡ್ಲ ಹಿಂದೂ ವರ್ಗದ ಹಿಂದೂ ಅವಡು ಮುಸಲ್ಮಾನರು ಕ್ರೈಸ್ತರ ಅವಡು ಮಾತುಗಳನ್ನ ಒಟ್ಟು ಮಾಡೊಂದು ನಾಯಕತ್ವವನ್ನು ಕೊಟ್ಟು ನಚ್ಚಿನ ಒಂದು ನಾಯಕ ಇತ್ತಿನ ಒಂದು ಸಚಿವ ಇತ್ತಿನ ಅವು ಸನ್ಮಾನ್ಯ ಯು ಟಿ ಖಾದರ್ ಒಂದು ಪನ್ನೀರ ನಂಗೆ ಭಾರಿ ಹೆಮ್ಮೆ ಹಾಕ್ಬಿಡು ಆಣ ಭಾರತೀಯ ಜನತಾ ಪಕ್ಷದ ದಾದ ಮಲ್ಪೇರಿ ಜೋಕುಲು ಓದು ಕಲ್ತದ ಅದು ಒಂದು ಚೂರು ಜವನರ ಒಂದು ಬಂದಾಗ ಕಾಂಗ್ರೆಸ್ ಪಕ್ಷದ ಯು ಟಿ ಖಾದರ್ ಅಕಲ್ನ ಕೈಟ್ ಕಣ್ಣು ಕೊಡ್ದು ಕೆಲಸ ಕೊರ್ಪಣ ಕೆಲಸ ಮಾಡ್ತಿರೋಣ ನಿಕ್ಲಿ ಬೀಸತ್ತಿಲ್ಲ ಚಾಕುಲ ಕೊಡ್ದು ಗಲಾಟೆ ಮಲ್ಪದಾಗ್ಲಿ ಜೈಲು ಮಾಡಿದ ಕೆಲಸವನ್ನು ಮಲ್ಪಣಾಗ್ಲಿ ಅವು ಬಿಜೆಪಿ ದಾಖಲೆ ಬಂದಿರ ನಮಗಿಂದ ಇರೋರು ಬಂದುಲೆ ನನ್ನ ದುಂಬುಗುಲ ಕಾಂಗ್ರೆಸ್ ಪಕ್ಷ ಹಿಡಿಪಿನ ಈ ಕಾರ್ಯಕರ್ತರು ಇತ್ತಿನಾದ ದಿನ ಸನ್ಮಾನ್ಯ ಯು ಟಿ ಖಾದರ್ ಈ ಉಂದಿನಲ್ಪ ಜಯ ತಂದ ಅಪಜಯ ಪ್ರಶ್ನೆ ಜೀವನಿಯರೇ ಹೆಂಗ್ ಸಂತೋಷ ಪಡೆಪ ದಯೆಂದು ಬಂಡ ವರ್ಷ 5 ವರ್ಷಡಿ 4 ವರ್ಷದ 10 ತಿಂಗಳು ರಾತ್ರಿ ಪಗಲು ಬಂದ 24 ಗಂಟೆಡಿ 14 ಗಂಟೆ ಕಾಲ ಈ ಕಾರ್ಯಕರ್ತರಿಗೆ ಈ ಜನಗಳಿಗೆ ಬೋಡಾದ ಜೀವ ಬುಡ್ದು ಬೆಂದಿನಂಚಿನ ಇರಗಿ ಎಂಕಿಲು ಮಾತಿರಲ್ಲ ಕೇವಲ 15 ದಿನ 10 ಗಂಟೆ ಬೆಂದಿದಿ ಇದನ್ನು ಗೆಂದವನ ಜನ ಕೆಲಸ ಮಲ್ಪಣ ಮಲ್ಲ ಕೆಲಸ 10 ಮನೆಯ ನಾನು ಇಷ್ಟಪಡುವುದಿಲ್ಲ ಆಣ ಒಂಜಿ ಮಾತ್ರ ಸತ್ಯ ಕಾರ್ಯಕರ್ತರೇ ಈ ಪ್ರೀತಿ ತೂತಿನಾರೆ ಏಪಲ ಕಾರ್ಯಕರ್ತರ ಜೊತೆ ಇತ್ತಿನಗೋಸ್ಕರವಾದಿರಿ ವಿನ್ನಾತಾರೆ ಆಣ ಅಂತರಡು ಒಂಚೂರು ಕಮ್ಮಿ ಆತು 20,000 ಅಂತರ ನಮ್ಮ ನಿಜವಾದ 40,000 ಅಂತರಡು ವಿನ್ನಾತುಡಿತ್ತಡೆ ಆಣಲ ಮಲ್ಲೆಜ್ಜಿ ಮಡಿಕೇರಿ ಬರ್ತಿದ್ದ ಕಾರವಾರ ಮುಟ್ಟ ಒಂಜಿ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಂದೆ ಅವು ಒಂಜಿ ಶಾಸಕ ಉಳ್ಳಾರು ಬಂದಿತ್ತು ನಾವು ಸನ್ಮಾನ ಯು ಟಿ ಖಾದರ್ ಈರಿ ಅಂಚಾದಿರಿಗೆ ಉನ್ನತ ಮಟ್ಟದ ಸಚಿವ ಸಂಪುಟದ ಮಂತ್ರಿ ಸ್ಥಾನ ತಿಕ್ಕೊಂಡು ಈ ಕ್ಷೇತ್ರಗಳು ದುಂಬೆಂಚೆ ಈರಿ ರಾತ್ರಿ ಬಗೆಯಲ್ಲಿ ಮಾತಾ ಜಾತಿದಯ ಇಡಲ ಒಂಜಿ ಕೆಲಸವು ಬತ್ತು ಬಂದಾಡ ಈ ವಾ ಜಾತಿದಯ ಬಂದು ಕೇನಂದೆ ಹೆಂಚಿನ ಪುದರಿ ಬಂದು ಕೇನಂದೆ ನಿನ್ನ ಕಷ್ಟದಾದ ಬಂದು ಕೇಂದಿ ಆ ಕಷ್ಟಕ್ಕೂ ಸ್ಪಂದಿಸನೆ ದಾತ್ರ ಆ ಬಡವರಿರ್ಬೋದು ದೇವರ ಪ್ರಾರ್ಥನೆ ಮಂತ್ರಿ ದಾತ್ರ ಇರಗೆ ಸುಲಭವಾಗಿ ನೆಂಚಿನ ಜಯ ಆತನೆಂದು ಮನೆಯ ಇಷ್ಟ. ಈ ಸಲದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ನಿರೀಕ್ಷಿಸಿದಷ್ಟು ಮತ ಇಲ್ಲಿ ಬರಲಿಲ್ಲ. ನಾವು ಜಯಶಾಲಿ ಆದರೂ ಕೂಡ ನಾವು ಇಲ್ಲಿ ಕನಿಷ್ಠ 40,000ರಿಂದ 50,000ದಷ್ಟು ಮತದ ಮುನ್ನಡೆಯನ್ನು ಈ ಕ್ಷೇತ್ರದಲ್ಲಿ ನಮ್ಮ ಅಭಿವೃದ್ಧಿಯ ಪರವಾಗಿ ಮತ್ತು ನಮ್ಮ ಶಾಸಕರು ನಮ್ಮ ನಾಯಕರು ಮಾಡಿದ ಕೆಲಸದ ಪರವಾಗಿ ನಮಗೆ ಬರಬೇಕಾಗಿತ್ತು. ಆದರೆ ಯಾಕಾಗಿ ಬರಲಿಲ್ಲ, ನಾವು ಗೆದ್ದರೂ ಕೂಡ ಇದರ ವಿಚಾರದಲ್ಲಿ ನಾವು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ, ಬ್ಲಾಕ್ ಮಟ್ಟದಲ್ಲಿ ನಾವು ಪಕ್ಷದ ಒಳಗಡೆ ಇದರ ಬಗ್ಗೆ ಚರ್ಚೆ ಮಾಡುವಂಥ ಅವಶ್ಯಕತೆ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಕೇವಲ ವಿಧಾನಸಭೆಗೆ ನಮ್ಮ ಚುನಾವಣೆ ಮುಗಿಯುವುದಿಲ್ಲ. ಮುಂದಕ್ಕೆ ಲೋಕಸಭಾ ಚುನಾವಣೆ, ಗ್ರಾಮ ಪಂಚಾಯತ್ ಚುನಾವಣೆ, ಉಳ್ಳಾಲ ನಗರಸಭಾ ಚುನಾವಣೆ, ಸೋಮೇಶ್ವರ ಪುರಸಭೆ ಚುನಾವಣೆ ಕೂಡ ಬರಲಿಕ್ಕಿದೆ. ನಾವು ಈ ಹಂತದಲ್ಲಿ ನಾವು ಜಯಶಾಲಿಯಾಗಿ ಇದ್ದರೂ ಕೂಡ, ಹೆಚ್ಚಿನ ಮತ ಬರದಿದ್ದರೂ ಕೂಡ ನಾವು ಆತ್ಮವನ್ನು ನಾವು ಕುಂದಿಸುವಂಥ ಕೆಲಸ ನಾವು ಯಾರೂ ಮಾಡಬಾರ್ದು. ನಾವು ಯಾಕಾಗಿ ಹಿನ್ನಡೆಯನ್ನು ಪಡೆದಿದ್ದೇವೆ ಇದರ ಬಗ್ಗೆ ವಿಮರ್ಶನೆ ಮಾಡಿಕೊಂಡು ಪ್ರತಿಯೊಂದು ಬೂತ್ನಲ್ಲಿ ಯಾವ ಬೂತ್ನಲ್ಲಿ ನಮಗೆ ಮೈನಸ್ ಆಗಿದೆ, ಮುಂದಿನ ಹಂತದಲ್ಲಿ ಗ್ರಾಮ ಪಂಚಾಯತ್ ಬೇರೆ ಬೇರೆ ಚುನಾವಣೆಯಲ್ಲಿ ಹೆಚ್ಚು ಮತದ ಬರುವ ಹಾಗೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಕಾರ್ಯಕರ್ತರು ಮತ್ತು ನಾಯಕರು ಮಾಡುವಂಥ ಒಂದು ಅವಶ್ಯಕತೆ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಮುಂದೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ನಾವು ಈ ಬಾರಿ 20,000ಕ್ಕೆ ಗೆದ್ದರೂ ಕೂಡ ನಾವು ಈ
ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮುನ್ನಡೆಯನ್ನು ಕೊಡುವಂತಹ ಒಂದು ಕೆಲಸ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆಗುವ ಮುಖಾಂತರ ಮುಂದಿನ ಬರುವಂತಹ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ ಕಾಂಗ್ರೆಸ್ ಪಕ್ಷದ ಯಾರು ಅಭ್ಯರ್ಥಿ ನಿಂತರೂ ಕೂಡ ಗೆಲ್ಲಿಸುವಂತಹ ಕೆಲಸವನ್ನು ನಾವು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಹೆಚ್ಚಿನ ಮತವನ್ನು ಕೊಡುವುದರ ಮೂಲಕ ನಾವು ಮಾಡುವಂತ ಅವಶ್ಯಕತೆ ಇದೆ. ನಾನು ಶಾಸಕರಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಈ ಬಾರಿ ನಮ್ಮ ಭಾಗದಲ್ಲಿ ಯಾರು ಕಾಂಗ್ರೆಸ್ನ ಕಾರ್ಯಕರ್ತರು ನಾಯಕರು ಯಾರೆಲ್ಲ ದುಡಿದಿದ್ದಾರೆ ಅವರ ಬಗ್ಗೆ ನೀವು ಹೆಚ್ಚಾಗಿ ಸ್ವಲ್ಪ ಗಮನವನ್ನು ಇರಿಸುವಂತ ಒಂದು ಕೆಲಸ ಕೂಡ ಮಾಡಬೇಕಾಗಿದೆ. ನಾವು ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಏನಂತ ಹೇಳಿದರೆ 4 ವರ್ಷ 10 ತಿಂಗಳಲ್ಲಿ ನೀವು ಪ್ರತಿಯೊಬ್ಬ ಯಾರು ಬಂದರೂ ಕೂಡ ಪಕ್ಷ ಭೇದ ಮಾಡದೆ ಜಾತಿ ಭೇದ ಮಾಡದೆ ಎಲ್ಲವೂ ಕೂಡ ಮಾಡದೆ ನಿಮ್ಮ ಮನೆಗೆ ನಿಮ್ಮ ಕಚೇರಿಗೆ ಬಂದವರ ಕೆಲಸವನ್ನು ಮಾಡಿದ್ದೀರಿ. ಆದರೆ ಮುಂದಕ್ಕೆ ನೀವು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಷ್ಠೆಯನ್ನು ಈ ಚುನಾವಣೆಯಲ್ಲಿ ಯಾರು ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ಕೆಲಸವನ್ನು ಹೆಚ್ಚಾಗಿ ಮಾಡುವುದರ ಮೂಲಕ ಮುಂದಕ್ಕೆ ಯಾರು ಬರ್ತಾರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಮತದಾನ ಯಾರು ನಮಗೆ ಸಪೋರ್ಟ್ ಮಾಡ್ತಾರೆ ಆ ನಂತರ ಅವರನ್ನು ಗುರುತಿಸುವಂತಹ ಕೆಲಸವನ್ನು ಸನ್ಮಾನ್ಯ ಶಾಸಕರು ತಾವು ಮಾಡಬೇಕಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾದ ಕಳಕಳಿಯ ಬೇಡಿಕೆಯನ್ನು ತಮ್ಮ ಮುಂದೆ ಈ ಸಂದರ್ಭದಲ್ಲಿ ಇಡಲು ನಾವು ಬಯಸ್ತೇವೆ. ಈ ನಮ್ಮ ಒಂದು ಈಗಾಗಲೇ ಇಲೆಕ್ಷನ್ ನಡೆದಿದೆ, ವಿಜಯ ಕೂಡ ಸಿಕ್ಕಿದೆ. ಆದರೆ ಈ ವಿಜಯದ ಅಂತರ ಇವತ್ತು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಾಸಕರಿಗೆ ಸಿಕ್ಕಿದಂಥ ಈ ವಿಜಯದ ಒಂದು ಅಂತರ ಬಹಳಷ್ಟು ಕಡಿಮೆ. ಆದರೆ ಇದು ಅವರು ಈ ಕ್ಷೇತ್ರದಲ್ಲಿ ಮಾಡಿದಂಥ ಅಭಿವೃದ್ಧಿ ಮತ್ತು ಒಂದು ಸತ್ಯಕ್ಕೆ ಸಿಕ್ಕಂಥ ಒಂದು ಜಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದರೆ ನಮಗೆ ಆ ಒಂದು ವಿಜಯದ ಅಂತರ ಕೇಳಿದಾಗ ಬಹಳಷ್ಟು ಬೇಸರ ಆಯಿತು. ಯಾಕೆಂತ ಹೇಳಿದರೆ ಇವರು ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಎಲ್ಲ ಧರ್ಮದವರನ್ನು ಒಂದೇ ಸೂರಿನಡಿಯಲ್ಲಿ ಕೊಂಡೊಯ್ದುಕೊಂಡು ಎಲ್ಲ ಜಾತಿ ಭೇದವಿಲ್ಲದೆ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ದಿನ 24 ಗಂಟೆಗಳ ಕಾಲ ನಿರಂತರವಾಗಿ ಸಂಚರಿಸಿ ಈ ಕ್ಷೇತ್ರ ಜನರಿಗೆ ಸೇವೆಯನ್ನು ಮಾಡಿದ್ದಾರೆ. ಆ ಸೇವೆಗೆ ಸಿಕ್ಕಂಥ ಪ್ರತಿಫಲ ಬಹಳಷ್ಟು ಕಡಿಮೆ ಆಯಿತು ಅಂತ ನಿಮಗೆ ಬಹಳಷ್ಟು ಬೇಸರ ಆಗಿತ್ತು. ಆದರೂ ಕೂಡ ನಾವು ಇವರಿಗೆ ಇವತ್ತು ಏನು ನಮ್ಮ ವಿರೋಧ ಪಕ್ಷದವರು ಬೇಕಾದಷ್ಟು ಬೇಡದ ವಿಚಾರ ಇವರ ಮುಂದೆ ಇಟ್ಟರೂ ಕೂಡ ಅದಕ್ಕೆ ಯಾವುದೇ ಕೂಡ ಧೃತಿಗೆಡದೆ ಬಹಳಷ್ಟು ಕೆಚ್ಚೆದೆಯಿಂದ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದಂಥ ನಮ್ಮ UT ಖಾದರ್ ಬಗ್ಗೆ ನಾವು ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಯಾಕೆಂತ ಹೇಳಿದರೆ ಇವತ್ತು ಈ ಕ್ಷೇತ್ರದಲ್ಲಿ ಬಹಳಷ್ಟು ಕ್ಷೇತ್ರವನ್ನು ಅಭಿವೃದ್ಧಿಯನ್ನು ಮಾಡಿದಂಥ ಒಬ್ಬ ನೆಚ್ಚಿನ ನಾಯಕರಿದ್ರೆ ನಮ್ಮ UT ಖಾದರ್ ಅವರು. ಆದರೂ ಕೂಡ ಅವರ ಮುಂದಿನ ಒಂದು ಜೀವನ ಉಜ್ವಲವಾಗಲಿ, ಅವರಿಗೆ ಇನ್ನೂ ಕೂಡ ಹಿಂದೆ ಅವರಿಗೆ ಆರೋಗ್ಯ ಸಚಿವರಾಗಿ ಅದೇ ರೀತಿ ಆಹಾರ ಪೂರೈಕೆ ಸಚಿವರಾಗಿ ಕೂಡ ಈ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಅದನ್ನ ಮುಂದಿನ ಕೂಡ ಅವರಿಗೆ ಮುಂದೆ ಕೂಡ ಅವರ ಭವಿಷ್ಯ ಒಳ್ಳೆ ಈ ದೇಶದ ಇತಿಹಾಸದಲ್ಲಿ ಮೊದಲಾಗಿ ಇದು ಮಾಡಿದಂಥ ಕೆಲಸ. ಎರಡನೇದಾಗಿ ಮನೆ ಇಲ್ಲದವರಿಗೆ ಒಂದು 94C ಮತ್ತು 94CC ಅಡಿಯಲ್ಲಿ ಒಂದು ಹಕ್ಕು ಕೊಟ್ಟಿತು ಜನರಿಗೆ. ಇದನ್ನು ಯಾವತ್ತೂ ಮರೆಯಬಾರ್ದಿತ್ತು. ಆದರೆ ನಮ್ಮ ಈ ಕರ್ನಾಟಕದ ಇಡೀ ಜನ ಇದನ್ನು ಮರೆತು ಈ BJPಯವರ ಒಂದು ಸುಳ್ಳು ಅಪಪ್ರಚಾರದ ಮೂಲಕ ಇಡೀ ಒಂದು ರಾಜ್ಯದ ಚಿತ್ರ ಬದಲು ಮಾಡಲಿಕ್ಕೆ ಹೋದರು. ಆದರೆ ಇವರಿಗೆ ದೇವರ ದಯೆ ಇಲ್ಲ. ಯಾಕೆಂದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಯಾಕೆಂದರೆ 104 ಸೀಟು ಅವರು ಗೆದ್ದರು. ಆದರೆ ಇವರು ಸುಳ್ಳು ಹೇಳ್ಕೊಂಡು ಬಂದರು. ನಾವು ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದರೆ ನಾವು ಹಿಂದೂಗಳಿಗೆ ಇಲ್ಲಿ ನಮಗೆ ಯಾವತ್ತೂ ಇಲ್ಲ, ನಮ್ಮನ್ನು ಇಲ್ಲಿ ನಮಗೆ ಭವಿಷ್ಯ ಇಲ್ಲ, ನೀವು ಈ ಚುನಾವಣೆ ನೀವು ಎಲ್ಲ ಸುಳ್ಳು ಹೇಳ್ಕೊಂಡು ಬಂದರು. ನಮ್ಮ ಹೆಣ್ಣು ಮಕ್ಕಳನ್ನು ಎಳೆಯುವ ಸಂದರ್ಭ ಸಹ ಬರ್ತದೆ ಅಂತ ಹೇಳ್ಕೊಂಡು ಏನೇನು ಅಪಪ್ರಚಾರ ಮಾಡಿಕೊಂಡು ಬಂದರು. ಇದುವರೆಗೆ ನಾಚಿಕೆ ಆಗಬೇಕು. ಇವರು 5 ವರ್ಷದ ಒಂದು ಆಳ್ವಿಕೆಯಲ್ಲಿ 5 ವರ್ಷದ ಆಳ್ವಿಕೆಯಲ್ಲಿ ನಮ್ಮ 5 ವರ್ಷ ಆಳ್ವಿಕೆಯಲ್ಲಿ ಏನು ಮಾಡಿದ್ರು ಇವರು ಈ BJP ಸರ್ಕಾರ ಯಾವುದೇ ಒಂದು ಬಡವರಿಗೆ ಒಂದು ಮನೆ ಹಕ್ಕನ್ನು ಕೊಡಲಿಲ್ಲ. ಏನು ಇವರು ಜೈಲಿಗೆ ಹೋದರು, ಇವರ ಮುಖ್ಯಮಂತ್ರಿಯಾದ ಯಡಿಯೂರಪ್ಪರ ಜೈಲಿಗೆ ಹೋದರು, ಅದರ ಒಟ್ಟಿಗೆ ಅವರ ಇದ್ದ ಸಚಿವ ಸಂಪುಟ ಸದಸ್ಯರು ಜೈಲಿಗೆ ಹೋದರು. ಇವರು ಪುನಃ ಇಲ್ಲಿ ಮೋದಿ ಹೇಳಿಕೊಂಡು ಈ ಒಂದು ನಮ್ಮ ಚುನಾವಣೆಯಲ್ಲಿ ಸುಳ್ಳು ಹೇಳಿಕೊಂಡು ಬಂದರು. ಆದರೆ ಮುಂದಿನ ದಿನಗಳಲ್ಲಿ ಈ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತು ಹಿಂದೂ ಮುಸ್ಲಿಂ ಕ್ರೈಸ್ತರ ಈ ಒಂದು ಪಕ್ಷ ಯಾವತ್ತು ಇಲ್ಲಿ ನೆಮ್ಮದಿಯ ಸಾಮರಸ್ಯದ ಬದುಕು ಬೇಕಿದ್ದರೆ ಯಾವತ್ತು ಕಾಂಗ್ರೆಸ್ ಈ ರಾಜ್ಯದಲ್ಲಿ ಇರಲಿ ಈ ಕೇಂದ್ರದಲ್ಲಿ ಯಾವತ್ತು ಆಡಳಿತ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರಬೇಕು. ಮುಂದಿನ ದಿನದಲ್ಲಿ ಖಂಡಿತವಾಗಿಯೂ ಈ ಒಂದು ಮುಂದಿನ 19ರ ಲೋಕಸಭಾ ಚುನಾವಣೆಯಲ್ಲಿ ನಾವು ಖಂಡಿತವಾಗಿಯೂ ನಮ್ಮ ಈ ಒಂದು ಮೋದಿಯವರು ಹಿಡಿದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗುವುದರಲ್ಲಿ ಸಂಶಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ನಾನು ನಮ್ಮ ಈ ಒಂದು ಕ್ಷೇತ್ರದ ಈ ಒಂದು ಚುನಾವಣೆಯಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು ರಾತ್ರಿ ಹಗಲಿನಿಂದ 8-9 ತಿಂಗಳಿಂದ ಈ ಒಂದು ಚುನಾವಣೆಯಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ನಾನು ಎಲ್ಲ ನಮ್ಮ ಇದಕ್ಕೆ ಸಹಕಾರ ಕೊಟ್ಟು UT ಖಾದರ್ ಗೆಲ್ಲಿಸಿಕೊಟ್ಟ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ನಾನು ದೊಡ್ಡ ರೀತಿಯನ್ನು ಅಭಿನಂದನೆ ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗೆ UT ಖಾದರ್ ಅವರು ಇವರೊಂದು ನಮ್ಮ ಈ ಒಂದು ಜಾತ್ಯತೀತ ಸಾಮರಸ್ಯದ ಕೊಂಡಿ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ BJP ಅವರು
ಏನೆಲ್ಲ ಸುಳ್ಳುಗೋಲಿ ಏರುಗಳು ಬಂದರು ಈ ಒಂದು ಸಂದರ್ಭದಲ್ಲಿ UT ಖಾದರ್ ಅವರು 20,000 ಮತದಿಂದ ಗೆದ್ದು ಬರಲಿಕ್ಕೆ ಸಾಧ್ಯ ಆಯಿತು. ಇದನ್ನು ಯಾರು ನಮ್ಮ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಇದನ್ನು ಇವರ ಸುಳ್ಳಿಗೆ ಒಂದು ಪ್ರತ್ಯುತ್ತರವನ್ನು ಕೊಟ್ಟರು. ಮತ್ತು ಇನ್ನೊಂದು ಹೇಳಿಕೆ ಇಚ್ಛೆ ಬರ್ತಾ ಇದ್ದೇನೆ, ಈ ಒಂದು ಸಂದರ್ಭದಲ್ಲಿ BJPಯವರ ಹಿಂದೂಗಳು ಅವರಿಗೆ ಸಂಸ್ಕೃತಿ ಇಲ್ಲ ಅಂತ ಹೇಳಿಕೆ ಇಚ್ಛೆ ಬರ್ತಾ ಇದ್ದೇನೆ. ಸಂಸ್ಕೃತಿ ಇಲ್ಲ ಅವರಿಗೆ. ಅವರು ನನಗೆ ಒಂದು ಈ ಸೋಮೇಶ್ವರದ ಒಂದು ಸಂದರ್ಭದಲ್ಲಿ ಹೋದ ಸಂದರ್ಭ ನಾವು ಒಂದು ಅಜ್ಜನ ಕಟ್ಟೆಗೆ ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ನಮ್ಮನ್ನು ತಡೆದು ನಿಲ್ಲಿಸಿ ಎಲ್ಲಿ ಸೋಮೇಶ್ವರ ಗ್ರಾಮದಲ್ಲಿ ನೀವು ಮುಸ್ಲಿಂ ಆಗಿ ಹುಟ್ಟಿದವರು ಅಂತ ಹೇಳ್ತಾ ಇದ್ದಾರೆ. ಇವರು ನಾಚಿಕೆ ಆಗಬೇಕು, ಈ BJPಯ ಹಿಂದೂಗಳಿಗೆ ನಾಚಿಕೆ ಆಗಬೇಕು. ಇದನ್ನು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿಂದೂಗಳು ಇದನ್ನು ಪ್ರತಿಯೊಬ್ಬರ BJPಯ ಮುಖಂಡರಲ್ಲಿ ನಾವು ಹೇಳ್ಬೇಕು, ನಿಮಗೆ ಸಂಸ್ಕೃತಿ ಇಲ್ಲ ಅಂತ. ಹಿಂದೂಗಳು ನಾವು ನಿಜವಾದ ಹಿಂದೂಗಳು ಕಾಂಗ್ರೆಸ್ ಪಕ್ಷದ ಹಿಂದೂಗಳು, ಎಲ್ಲ ಧರ್ಮದವರನ್ನು ಪ್ರೀತಿಸಿಕೊಂಡು ಹೋಗುವ ಹಿಂದೂಗಳಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಹಿಂದೂಗಳು ಅಂತ ಹೇಳಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ UT ಖಾದರ್ ಅವರು ಈ ಒಂದು ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಮಾಡಿಕೊಂಡು ಕಾರ್ಯಕರ್ತರಿಗೆ ಬಲವನ್ನು ಕೆಲಸವನ್ನು ಮಾಡಬೇಕು ಅಂತ ಕೇಳಿಕೊಂಡು ಖಂಡಿತವಾದ ಆ ವ್ಯಕ್ತಿನ ಬೆಂಬಿನ ಈ ಬೆಂಬಲಿಗೆ ಕೂಡ ಈ ಕ್ಷೇತ್ರದ ರೀತಿಯ ಜನಗಳು ಸ್ಪಂದನೆ ಕೊಡ್ತೇವೆ ಅದಕ್ಕೆ ಶಾಲು ಮಾಡಿದ್ರೆ ಈ ಭಕ್ತರು ಮೈಸೂರು ಬೇಡದ ಗೌರವರಿಗೆ ರಾಜಶೇಖರ್ ಕೊಟ್ಟೆ ಭಿನ್ನ ಅಧಿಕಾರಿ ಕೊಟ್ಟರು ಮಲ್ಲ ಭಿನ್ನ ನನಗೆ ಕೊಟ್ಟರು ಮಾನವ ಖಂಡಿತವಾದ ಇವರ ಭವಿಷ್ಯ ಉಜ್ವಲ ಮಾಡಲು UT ಖಾದರ್ ಅವರು ಈ ಒಂದು ಮಂಗಳೂರು ಸಂಬಂಧಿಸಿದ UT ಖಾದರ್ ಅವರಿಗೆ ಈ ಸಂದರ್ಭದಲ್ಲಿ ಇದೀಗ ಅವರಿಗೆ ಅಭಿನಂದನೆ ಕಾರ್ಯಕ್ರಮ ನಡೆಸಿದ್ದು. ಗೌರವ ಭಾರತ್ ಮಾತಾಗಿ, ಗೌರವ UT ಖಾದರ್ಗೆ, ಗೌರವ ಕಾಂಗ್ರೆಸ್ ಪಾರ್ಟಿಗೆ. ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಹಗ್ಗ ದುಡಿಯುತ್ತಿದ್ದೀರಿ. ಅತ್ಯಂತ ಬಿಸಿಲಿನ ಒಂದು ಪರಿಸ್ಥಿತಿ, ನಮಗೆ ಕಾಲಿಡ್ಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ, ಅದು ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಬಿಸಿಲಿನ ಪರಿಸ್ಥಿತಿಯಲ್ಲಿ ಕೂಡ ನಾನು ನೋಡಿದ್ದೇನೆ ನಮ್ಮ ಪಕ್ಷದ ಕಾರ್ಯಕರ್ತರು ಸನ್ಮಿತ್ರರು ಹಳ್ಳಿಗಾಡಿನಲ್ಲಿ 12 ಗಂಟೆಗೆ ಮಧ್ಯಾಹ್ನ ಗುಡ್ಡ ಹತ್ತುವುದನ್ನು ಇಳಿಯುವುದನ್ನು ಇಡೀ ಬೆವರು ಸುರಿಸುವಂಥ ಪರಿಸ್ಥಿತಿ ನಮ್ಮ ಕಣ್ಣ ಮುಂದೆ ಕಂಡಂಥ ಒಂದು ಪರಿಸ್ಥಿತಿ ನಾನು ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸುವಂಥದ್ದು. ಆ ಒಂದು ಪಟ್ಟಂಥ ಶ್ರಮ ಮತ್ತು ರಾತ್ರಿ ಹಗಲು ಬಹುಶಃ ಪ್ರತಿಪಕ್ಷದ ಅಪಪ್ರಚಾರ ಮತ್ತು ಇನ್ನಿತರ ಅಪಪ್ರಚಾರ ತಡೆಗಟ್ಟಲಿಕ್ಕೆ ಅವಿರುದ್ಧವಾದ ಶ್ರಮ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ಸನ್ನು ಅತ್ಯಧಿಕ ಬಹುಮತ ಗೆಲ್ಲಿಸಲಿಕ್ಕೆ ಅದು ಪ್ರಮುಖವಾದ ಕಾರಣ ಅಂತ ನಾನು ಹೇಳಲಿಕ್ಕೆ ನಾನು ಯೋಚಿಸುವಂಥದ್ದು. ಆ ಒಂದು 15 ದಿವಸಗಳಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ತಾವೆಲ್ಲರೂ ಕೂಡ ಯಾವೊಂದು ಅತ್ಯಂತ ಶ್ರಮ ಪಟ್ಟಿದ್ದೀರಾ ಅದನ್ನು ಖಂಡಿತವಾಗಿ ನಾನು 5 ವರ್ಷ ಕೂಡ ಮರೆಯಲಿಕ್ಕೆ ಹೋಗದೆ ನೀವು ಇಟ್ಟಂಥ ವಿಶ್ವಾಸ ಮತ್ತು ಪಟ್ಟಂಥ ಶ್ರಮಕ್ಕೆ ಗೌರವ ಕೊಟ್ಟು ಪ್ರಾಮಾಣಿಕತೆಯಿಂದ ಮತ್ತು ನೆಮ್ಮದಿಯಿಂದ ಮತ್ತು ಆತ್ಮವಿಶ್ವಾಸ ಮತ್ತು ನಿಮಗೆಲ್ಲರಿಗೂ ಗೌರವ ಕೊಟ್ಟು ನನ್ನ ಕೆಲಸ ನಾನು ಮುಂದುವರಿಸ್ತೇನೆ ಅಂತ ಹೇಳುವ ಮಾತನ್ನು ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ನಾವು ಇವತ್ತು ಯಾಕೆಂತ ಹೇಳಿದರೆ ಭಾಳಷ್ಟು ನಮ್ಮ ವಿಜಯೋತ್ಸವ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆ ನಾವು ಮಾತ್ರ ಗೆದ್ದಿದ್ದೇವೆ, ಬೇರೆ ಕೂಡ ಗೆಲ್ಲಲಿಕ್ಕೆ ಆಗಲಿಲ್ಲ. ತದನಂತರ ಸರ್ಕಾರದ ಈ ಒಂದು ಕಟ್ಟುವುದರಲ್ಲಿ ಆ ಕಡೆ ಈ ಕಡೆ ನಮಗೆ ಬರದಂಥದ್ದು ಇವತ್ತು ಪರಿಸ್ಥಿತಿ ಇರುತ್ತೆ, ಆದ ಕಾರಣ ಅದು ಕೂಡ ಇವತ್ತು ಆಗಲಿಲ್ಲ. ಅದನ್ನು ಕಾರ್ಯಕರ್ತರಿಗೆ ಯಾವಾಗಲೂ ಕೂಡ ನಾವು ಒಂದು ಹೇಳಬೇಕು ಉದ್ದೇಶದ 2 ಸಲ ಮೀಟಿಂಗ್ ಇಟ್ಟು ಮುಂದುವರಿಸಿಕೊಂಡು ಬಹುಶಃ ಇವತ್ತು ಕ್ಷೇತ್ರದ ಶಾಸಕನಾಗಿ ನಿಮ್ಮ ಮುಂದೆ ನಿಂತು ಬಹುಶಃ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಬರುವಂಥ ಸಂದರ್ಭ. ಇದೇ ಸಂದರ್ಭ ನಮ್ಮ ಪವಿತ್ರವಾದ ರಂಜಾನ್ ತಿಂಗಳಾದ ಕಾರಣ ನಾವು ಇಫ್ತಾರ್ ಕೂಡ ನಾವು ಇವತ್ತು ನಾವೆಲ್ಲ ಇವತ್ತು ಬಂದಿದ್ದೇವೆ. ನಾನು ಬಹುಶಃ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರಿಗೆ ಮಿತ್ರರಿಗೆ ನಾನು ಹೇಳೋದಿಷ್ಟೇ, ಇವತ್ತು ನಮ್ಮ ಕ್ಷೇತ್ರದ ಕಾರ್ಯಕರ್ತರಿಗೆ ನಮಗೆ ವಿಶೇಷವಾದ ಜವಾಬ್ದಾರಿ ಇದೆ. ಯಾಕಂತ ಹೇಳಿದರೆ ಇಡೀ ಇವತ್ತು ನಮ್ಮ 2 ಜಿಲ್ಲೆಯಲ್ಲಿ ಎಲ್ಲಿಯೂ ಕೂಡ ನಮಗೆ ಯಶಸ್ವಿ ಆಗಲಿಕ್ಕೆ ಆಗಲಿಲ್ಲ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಇವತ್ತು ಯಶಸ್ವಿ ಆಗಿದ್ದೇವೆ. ಮುಂದಿನ 5 ವರ್ಷ ಸರ್ಕಾರ ಇರುವ ತನಕ ಕೂಡ ನಿಮಗೆ ಮತ್ತು ನಮಗೆ ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ ಅಂತ ನಾನು ಹೇಳಲಿಕ್ಕೆ ಅವಕಾಶ ನಾನು ಇವತ್ತು ಮಾಡುವಂಥದ್ದು. ನಿಮಗೆ ಬಹುಶಃ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಿಮಗೆ ನಮ್ಮ ಕ್ಷೇತ್ರದ ನಿಮ್ಮ ಗ್ರಾಮದ ಕೆಲಸ ಮಾತ್ರ ಅಲ್ಲ, ಇನ್ನು ಮುಂದಕ್ಕೆ ಬೇರೆ ಕ್ಷೇತ್ರದ ಕೆಲಸ ಮಾಡಲಿಕ್ಕೆ ಕೂಡ ನಾವು ತಯಾರಾಗಿ ನಿಲ್ಲುವಂಥ ಕೆಲಸ ಇವತ್ತು ಆಗಬೇಕಂತ ನಾನು ಹೇಳಲಿಕ್ಕೆ ನಾನು ಬಯಸುವಂಥ ವಿಚಾರ ನಾನು ಇವತ್ತು ಹೇಳುವಂಥದ್ದು. ಬಹುಶಃ ಸನ್ಮಾನ್ಯ ರಮನಾಥ್ ರೈ ಇರಲಿ, JR ಲೋಬ್ ಇರಲಿ, ಮೊಯ್ದೀನ್ ಬಾವರ್ ಇರಲಿ, ಅಭಯ್ ಚಂದ್ರ ಜೈನ್ ಇರಲಿ, ಶಕುನ್ ಶೆಟ್ಟಿ ಅವರಿರಲಿ, ವಸಂತ್ ಬಘೇಲ್ ಮತ್ತು ನಗು ಎಲ್ಲರೂ ಕೂಡ ಅತ್ಯುತ್ತಮವಾಗಿ ತಮ್ಮ ಕ್ಷೇತ್ರದ ಕೆಲಸ ಮಾಡಿದ್ರು ಕೂಡ ಇವತ್ತು ಕೆಲವೊಂದು ಕಾರಣಗಳಿಂದ ಅಲ್ಲಿ ಇವತ್ತು ಯಶಸ್ವಿ ಆಗಲಿಕ್ಕೆ ಇವತ್ತು ಆಗಲಿಲ್ಲ. ಆದರೆ ನಮಗೆ ಇವತ್ತು ಅವರು ಯಾವಾಗಲೂ ಕೂಡ ನಾಯಕರೇ ಸನ್ಮಾನ್ಯ ರಮನಾಥ್ ರೈಯೇ ನಮ್ಮ ಜಿಲ್ಲಾ ನಾಯಕರನ್ನೆಲ್ಲ ಬಹಳ ಸ್ಪಷ್ಟತೆಯನ್ನು ಹೇಳಲಿಕ್ಕೆ ಅವಕಾಶ ನಾವು ಇವತ್ತು ಮಾಡ್ತೇವೆ. ಅದರ ಮುಖಾಂತರ ನಾವೆಲ್ಲರೂ ಕೂಡ ಜೊತೆಯಲ್ಲಿ ಒಗ್ಗಟ್ಟಿನಿಂದ ಹೋಗುವಂಥ ವಿಚಾರ ಆಗಬೇಕು ನಾನು ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಬಹುಶಃ ಚುನಾವಣೆಗಳು ಮತ್ತು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಮತ್ತು ನಮ್ಮ ಈ ಒಂದು ಫಲಿತಾಂಶಗಳೆಲ್ಲ ಸ್ವಾಭಾವಿಕವಾಗಿ ಬರ್ತದೆ. ಆದರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಜೀವಂತವಾಗಿ ಇದ್ದೇ ಇರ್ತದೆ ಅಂತ ಹೇಳಿಕೊಂಡು ಹಿಂದಿನ ಎಲ್ಲ ಉದಾಹರಣೆ ಕೊಟ್ಟಿದ್ದೇನೆ. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ಕೆಲವರಿಗೆ ಭಾಳಷ್ಟು ಬೇಸರ, ಲೀಡ್ ಕಮ್ಮಿ ಬಂದಿದೆ ಅಂತೇಳಿ ಭಾಳಷ್ಟು ಇವತ್ತು ಬೇಸರ ಅಂತ ಬೇಸರ ಯಾವುದು ವಿಚಾರ ಬೇಡ. ಯಾಕಂತ ಹೇಳಿದರೆ
ಇಡೀ ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಇಂಥೊಂದು ವಾತಾವರಣ ಇದ್ದಾಗ ನಾವು 20,000 ಲೀಡಲ್ಲಿ ಬರುವುದೇ ಇವತ್ತು ದೊಡ್ಡ ಮಟ್ಟದ ವಿಚಾರ ನಾನು ಹೇಳಿಕ್ಕೆ ನಾನು ಅವಕಾಶ ನಾನು ಇವತ್ತು ಮಾಡ್ತೇನೆ. ನಾನು ಬೆಂಗಳೂರಿನಲ್ಲಿ ಕೇಳ್ತಾರೆ ಎಷ್ಟು ಲೀಡ್ ಅಂತ ಕೇಳುವಾಗ ನಾನು 20 ಅವರಿಗೆ 20,000, ಯಾಕಂದರೆ ಅಲ್ಲಿ ಗೆದ್ದದೆಲ್ಲ 3,000, 1,500, 2,000, 4,000ಕ್ಕೆ ಸೀಮಿತ. ಆ ಒಂದು ಬಾಲ ತಿಕ್ಕಾಟದಲ್ಲಿ ಅಂದರೆ ಅದು ಕರಾವಳಿ ಪ್ರದೇಶದಲ್ಲಿ 20,000 ಇವತ್ತು ಲೀಡ್ ಆಗಿದ್ರೆ ಅವರಿಗೆ ಕೂಡ ಆಶ್ಚರ್ಯ ಪಡುವಂಥ ಒಂದು ವಿಚಾರ. ಆದ ಕಾರಣ ಇದರಲ್ಲಿ ಇದೊಂದು ಉತ್ತಮವಾದ ಲೀಡ್ ಅಂತ ನಾವು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. 5 ವರ್ಷಗಳಿಂದ ಇಡೀ ರಾಜ್ಯದಲ್ಲೇ ಅಂತ ವಾತಾವರಣ ಇತ್ತು. ಎಲ್ಲರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಕೂಡ 10 ರಿಂದ 15, ರಮನಾಥ್ರೆ 15,000ಕ್ಕೆ ಲೀಡ್, ಮೊಯ್ದೀನ್ 15,000 ಲೀಡ್, ಜೋರ್ಲ 15,000 ಲೀಡ್, ನಮ್ಮ ಬೆಳ್ದಂಗಡಿಯಲ್ಲಿ 20,000 ಇಲ್ಲಿ ಆ 20 ಅಲ್ಲಿ ಬರುವಾಗ ಇಲ್ಲಿ ಅದೊಂದು ವಾತಾವರಣ ಇಲ್ಲಿ ಕೂಡ ಜಾಸ್ತಿ ಬರುವಂಥ ವಿಚಾರ ಇವತ್ತು ಆಗುವಂಥದ್ದು. ಸೊ ಚುನಾವಣೆ ಬೇರೆ ಬೇರೆ ಅದರಲ್ಲಿ ಯಾವುದೇ ನೀವು ಬಹುಶಃ ಈ ಬೇಸರ ವ್ಯಕ್ತಪಡಿಸುವುದ ಅಲ್ಲಿ ಪರಿಸ್ಥಿತಿ ಒಂದೇ ರೀತಿ ಎಲ್ಲ ಸಂದರ್ಭದಲ್ಲಿ ಕೂಡ ಇವತ್ತು ಇರುವುದಿಲ್ಲ. ಆದರೆ ಅಂಥ ಒಂದು ಪ್ರತಿರೋಧ ಇಡೀ ರಾಜ್ಯದಲ್ಲಿ ಇದ್ದರೂ ಕೂಡ ನಮ್ಮಲ್ಲಿ ನೀವು ಪಕ್ಷದ ಕಾರ್ಯಕರ್ತರನ್ನು ತಡೆಗಟ್ಟಲಿಕ್ಕೆ ಇವತ್ತು ಅತ್ಯಂತ ಯಶಸ್ವಿ ಆಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇಂಥ ಒಂದು ಇಡೀ ಜಿಲ್ಲೆಯಲ್ಲಿ 2-3 ಜಿಲ್ಲೆಯಲ್ಲಿ ನಮಗೆ ಇವತ್ತು ಶಾಸಕರಿಲ್ಲ, ಇಡೀ ರಾಜ್ಯದ ನಮಗೆ ಕಡಿಮೆ ಬಂದಿದೆ. ಈ ಒಂದು ಕಷ್ಟ ಕಾಲದಲ್ಲಿ ಕೂಡ ಉಳ್ಳಾಲ ಮತ್ತು ಮಂಗಳೂರು ಕ್ಷೇತ್ರದಲ್ಲಿ ಇವತ್ತು 20,000 ಲೀಡ್ ಬಂದಿದೆ ಅಂತ ಹೇಳಿದರೆ ಇದರ ಅರ್ಥ ಅಂತ ಹೇಳಿದರೆ ಮುಂದಿನ ದಿನದಲ್ಲಿ ಯಾವಾಗಲೂ ಕೂಡ ಇದು ಕಾಂಗ್ರೆಸ್ ಅಲ್ಲದೆ ಬೇರೆ ಯಾರು ಕೂಡ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಎಂಬ ಸ್ಪಷ್ಟವಾದ ಸಂದೇಶ ಕೊಡುವಂಥದ್ದು. ಪ್ರತಿಪಕ್ಷದವರೇನೇ ಲೆಕ್ಕಾಚಾರ ಮಾಡಲಿ, ಯಾವುದೇ ಇವತ್ತು ಇರಲಿ, ಒಂದು ಭಾಳ ಸ್ಪಷ್ಟ. ಇಲ್ಲಿ ಬಹುಶಃ ನಿಮ್ಮಂಥ ಕಾರ್ಯಕರ್ತರು ಮತ್ತು ಶ್ರಮ ಪಡುವಂಥ ಹಿತೈಷಿಗಳಿರುವಾಗ ಬಹುಶಃ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಬೇರೆ ಯಾರು ಕೂಡ ಇದು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಭಾಳ ಸ್ಪಷ್ಟವಾದ ಸಂದೇಶವನ್ನು ನಾವು ಈ ಚುನಾವಣೆಯಲ್ಲಿ ಕೊಟ್ಟಿದ್ದೇವೆ. ಇದು ಆಗಬೇಕಾದ್ರೆ ಕಳೆದ 1 ವರ್ಷಗಳಿಂದ ನಮ್ಮ 2 ಬ್ಲಾಕಿನ ಅಧ್ಯಕ್ಷರುಗಳು ನಮ್ಮೆಲ್ಲ ಸದಸ್ಯರುಗಳು ಆಗಿಂದಾಗೆ ಮೀಟಿಂಗ್, ಅವ್ರು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಅವ್ರಿಗೆ ಹೇಳೋದು, ಅವರು ಬಂದು ನಿಮಗೆ ಹೇಳೋದು, ನಿಮ್ಮ ಗ್ರಾಮದಲ್ಲಿ ಮೀಟಿಂಗ್, ಆ ಮೀಟಿಂಗ್, ಈ ಮೀಟಿಂಗ್ ಅಂತೇಳಿ ಸತತವಾಗಿ ಮೀಟಿಂಗ್ ಮಾಡಿ ಈ ಒಂದು ಒಗ್ಗಟ್ಟಿನ ಶಕ್ತಿಯದು ಪರಿವರ್ತನೆ ಆಗಿ ಬಂದು ನಿಂತಂಥ ವಿಚಾರ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ನಾವು ಮತ್ತೆ ಇವತ್ತು ಇನ್ನಷ್ಟು ಬಲಿಷ್ಠವಾಗಿದ್ದು ಬಹುಶಃ ಬೇರೆ ಬೇರೆ ವಿಚಾರ ಹೇಳ್ತಾರೆ, ಆ ತತ್ವ ನಡೆದಿದೆ, ಈ ತತ್ವ ಅದು ಎಲ್ಲ ಕಡೆ ಕೂಡ ನಡೆದಿದೆ ಅಂತ ನಾನು ಕೂಡ ಹೇಳಲಿಕ್ಕೆ ಇವತ್ತು ಹೋಗುವುದಿಲ್ಲ. ನಮ್ಮ ಬೊಲ್ಯಾರ್ನ ಒಂದು ಬೂತ್ ಇದೆ, ಆ ಸಂತೋಷ್ ಕುಮಾರ್ ಈ ಬಿಲ್ಡಿಂಗ್ ಇರುವಂಥದ್ದೇ ಬೂತು. ಆ ಬೂತಿನಲ್ಲಿ ನಮ್ಮ ಅಲ್ಪಸಂಖ್ಯಾತರು ಕಡಿಮೆ, ಬಹುಸಂಖ್ಯಾತರು ಜಾಸ್ತಿ, ಮಜ್ಜಿ ಬೂತ್. ಆ ಬೂತಿನಲ್ಲಿ ಕಾಂಗ್ರೆಸ್ ಎಲ್ಲಿ ಇವತ್ತು ಆಗಿದೆ ಅಂತ ನಾನು ಹೇಳಿ ಅವಕಾಶ ನಾನು ಇವತ್ತು ಮಾಡೋ ವಿಚಾರ ನಾನು ಇವತ್ತು ಮಾಡ್ತೇನೆ. ಅದೇ ರೀತಿ ಇನ್ನಿತರ ಹಲವಾರು ನಮ್ಮ ಪ್ರದೇಶದಲ್ಲಿ ಬೂತ್ಗಳಿದೆ, ಅಲ್ಲಿ ಅಲ್ಪಸಂಖ್ಯಾತ ಬೇರೆ ಬಹುಸಂಖ್ಯಾತ ಜಾಸ್ತಿ, ಅವರೆಲ್ಲರೂ ಕೂಡ ಕಾಂಗ್ರೆಸ್ ಕೊಟ್ಟಂಥ ವಿಚಾರ ಇವತ್ತು ಹಲವಾರು ನಮ್ಮ ಪಟ್ಟಿ ತೆಕ್ಕೊಂಡು ಹೋಗುವಾಗ ಭಾಳಷ್ಟು ಬೂತ್ಗಳಲ್ಲಿ ಎಲ್ಲರೂ ಕೂಡ ಸಹಕಾರ ಕೊಡೋದು ವಿಚಾರ ಇವತ್ತು ಆಗಿದೆ. ಮತ್ತು ಎಲ್ಲರೂ ಕೂಡ ಒಂದೇ ರೀತಿ ಒಂದೇ ರೀತಿ ಬರೋದು ವಿಚಾರ ಯಾರು ಹೇಳಲಿಕ್ಕೆ ಕೂಡ ಇವತ್ತು ಸಾಧ್ಯವಿಲ್ಲ. ಅದಕ್ಕಾಗಿ ಬಹುಶಃ ನಾವು ಮುಂದಿನ ದಿನಗಳಲ್ಲಿ ನಾವು ಇನ್ನಷ್ಟು ಅತ್ಯುತ್ತಮವಾಗಿ ಹೋಗುವಂಥ ವಿಚಾರ ಇವತ್ತು ಆಗಬೇಕು. ಲೀಡ್ ಏನಾಗ್ತದೆ, ಈಗ ನಮ್ಮ ಕಾಂಗ್ರೆಸ್ ಬೀಳುವಂಥ ಒಂದು 3,000 ಓಟ್ ಆ ಕಡೆ ಹೋದರೆ ನನಗೆ 3 ಲಾಭ, -5 ಅವ್ರಿಗೆ 6 ಪ್ಲಸ್ ಆಗುವಂಥ ಪರಿಸ್ಥಿತಿ. ಎಲ್ಲ ವಿಚಾರಗಳಿಗೆ ಇವತ್ತು ಹೊಂದಿಕೊಂಡು ಹೋಗುವಂಥ ವಿಚಾರ ಇವತ್ತು ಆಗುವಂಥದ್ದು. ಆದ ಕಾರಣ ಎಲ್ಲ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಿಗೆ ನಾನು ಹೇಳಿದಿಷ್ಟೇ, ಲೀಡ್ ಕಡಿಮೆ ಆಗಿದೆ ಅಂತೇಳಿ ಯಾವುದೇ ಅದಕ್ಕೆ ಟೆನ್ಷನ್ ಇರೋದು ಮಾಡಬೇಡಿ. ಈ ಲೀಡ್ ಬಡ್ಡಿ ಸಮೇತ ನಾವು ಮುಂದಿನ ಚುನಾವಣೆಯಲ್ಲಿ ನಾವು ಹೇಗೆ ತಗೊಂಡು ಹೋಗ್ಬೇಕಂತ ನಾವು ತೋರಿಸುವಂಥ ಕೆಲಸ ಬಹುಶಃ ನಮ್ಮೆಲ್ಲ ಕಾರ್ಯಕರ್ತರ ಮುಖಾಂತರ ಆಗುವಂಥ ವಿಚಾರ ಇವತ್ತು ಮಾಡಬೇಕು. ಪ್ರತಿಪಕ್ಷದವರು ಟೀಕೆ ಅಪಪ್ರಚಾರದಲ್ಲಿ ಬೇರೆ ಯಾವುದು ಕೂಡ ಇವತ್ತು ಇಲ್ಲ. ಬೇರೆ ಬೇರೆ ರೀತಿಯ ಟೀಕೆಗಳು, ಬೇರೆ ಬೇರೆ ರೀತಿಯ ಪ್ಲ್ಯಾನ್ ಎಲ್ಲ ಮಾಡಿದ್ರು ಕೂಡ ಅವರು ನಂತಂದ ಯಶಸ್ವಿ ಆಗಲಿಕ್ಕೆ ಇಲ್ಲಿ ಹೋಗದಂಥ ವಿಚಾರ ಇವತ್ತು ಆಗಿದೆ. ಇದಕ್ಕೆ ಸರ್ವರು ಕೂಡ ಇವತ್ತು ನಮಗೆ ನಮ್ಮ ಸಂಪೂರ್ಣವಾದ ಸಹಕರಿಸುವ ವಿಚಾರ ಇವತ್ತು ಆಗಿದೆ. ಅದಕ್ಕಾಗಿ ಬಹುಶಃ ನಿಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ವಿಶೇಷ ಅಭಿನಂದನೆ ಸಲ್ಲಿಸಿಕೊಂಡು ಮತ್ತೆ ನಾವು ಗ್ರಾಮಕ್ಕೆ ಬಂದು ಈ ಒಂದು ನಮ್ಮ ಯಾವ ರೀತಿ ಕಡಿಮೆ ಆಗಿದೆ, ಜಾಸ್ತಿ ಯಾವ ರೀತಿ ಆಗಬೇಕು ಅಂತ ಹೇಳಿ ಚರ್ಚೆ ಮಾಡಿ ಮುಂದೆ ಹೋಗುವಂಥ ವಿಚಾರ ನಾವಿವತ್ತು ಹಮ್ಮಿಕೊಳ್ಳುವ. ಪದವೀಧರ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಬೂತ್ ಮತ್ತು ಗ್ರಾಮದಲ್ಲಿ ಯಾರಿದ್ದಾರ ಅವರಿಗೆಲ್ಲರಿಗೂ ಕೂಡ ನಾವು ಆ ಮತವನ್ನು ಕಾಂಗ್ರೆಸ್ ಪಕ್ಷದ ಮಂಜುನಾಥ್ ಮತ್ತು ದಿನೇಶ್ವರ ಪರವಾಗಿ ಮತವನ್ನು ಆಗುವಂಥ ಅವಕಾಶ ಆಗಬೇಕು. ಮತ್ತು ನೀವು ಬೂತ್ ಮಟ್ಟದಲ್ಲಿ ದಯವಿಟ್ಟು ನಾನು ಕಲಕರಿವಿ, ಅದು 8ನೇ ತಾರೀಕಿಗೆ ನೀವೆಲ್ಲ ಬೂತ್ನಲ್ಲಿ ಕೂಡ ಬರಬೇಕು. 2ನೇ ಬೂತ್, ಬಬ್ಬುಕಟ್ಟೆ ಬೂತ್ ಮತ್ತು ಕೊಣಾಜೆ ಬೂತ್ ಎಲ್ಲ ಕಾರ್ಯಕರ್ತರಲ್ಲಿ ಇರಬೇಕು, ಮತವನ್ನು ಚಲಾಯಿಸಬೇಕು. ನಾನು ಮತ್ತೆ ನಮ್ಮ ಎಲ್ಲ ಬೂತ್ ಕಾರ್ಯಕರ್ತರು ಇರುವುದಿಷ್ಟೇ, ಯಾರಾದರೂ ಕೂಡ ಕೋಪ ಮತ್ತು ದ್ವೇಷವನ್ನು ನೀವು ದಯವಿಟ್ಟು ಮುಂದುವರಿಸಿಕೊಂಡು ಯಾರು ಕೂಡ ನಿಮ್ಮ ಬೂತಿನಲ್ಲಿ ಹೋಗಬಾರ್ದು. ನಾವು ಅವರಿಗೆ ಅಕ್ಕಿ ಕೊಟ್ಟಿರ್ಬೋದು, ಅವರಿಗೆ ನಾವು ರೇಷನ್ ಕಾರ್ಡ್, ಎಷ್ಟು BJP ಅವರಿಗೆ ಒಂದು ರೇಷನ್ ಕಾರ್ಡ್ ಕೂಡ ಯೋಗ್ಯತೆ ಇರಲಿಲ್ಲ. ನಾವು ಪ್ರತಿಯವರಿಗೆ ರೇಷನ್ ಕಾರ್ಡ್ ಕೊಡೋ ವಿಚಾರ ಆಯಿತು. ಒಂದು ಹಕ್ಕುಪತ್ರ ಕೊಡೋದು ಯೋಗ್ಯತೆ BJP ಅವರಿಗೆ ಆಗಲಿಲ್ಲ. ನಾವು ಹಕ್ಕುಪತ್ರ ಕೊಡುವಂಥ ವಿಚಾರ ಆಯಿತು. ಅಥವಾ ಬೇರೆ ಬೇರೆ ಸವಲತ್ತು ಕೊಡುವಂಥ ಪರಿಸ್ಥಿತಿ ಆಯಿತು.
ಆದರೆ ಕೆಲವು ಬೇಸರ ಅದನ್ನು ಕೂಡ ನಮಗೆ ಮನ್ನಣೆಗೆ ತಗೊಳ್ಳಿಲ್ಲ ಅಂತೇಳಿ ಒಂದು ಕೆಲವು ಅದನ್ನು ಜಾಸ್ತಿ ನಾವು ಮುಂದುವರಿಸಿಕೊಂಡು ಹೋಗುವಂಥ ಒಂದು ಖಂಡಿತವಾಗಿ ಬೇಡ. ನಾವು ದ್ವೇಷದ ರಾಜ್ಯಕ್ಕೆ ಅದು ನಮ್ಮ ಸಂಸ್ಕೃತಿ ಅಲ್ಲ, ಅದು BJP ಮತ್ತು ಪ್ರತಿಪಕ್ಷದ ಸಂಸ್ಕೃತಿ. ನಮ್ಮ ಸಂಸ್ಕೃತಿ ಪ್ರೀತಿಯ ರಾಜ್ಯಕ್ಕೆ ಮಾಡಿಕೊಂಡು ಮಾಡುವಂಥ ಜವಾಬ್ದಾರಿ ಅದು ನಮ್ಮ ಜವಾಬ್ದಾರಿ. ಬೂತ್ ಮಟ್ಟದಲ್ಲಿ ನಿಮಗೆ ಗೊತ್ತಿದ್ದರೂ ಕೂಡ ಅವನು ಓಟ್ ಕೊಡಲಿಲ್ಲ ಅಂದರೆ ಬೇರೆ ಬೇರೆ ವಿಚಾರಗಳಿರ್ಬೋದು, ಯಾಕೆ ಕೊಡಲಿಲ್ಲ ಅಂತ ಹೇಳಿಕೊಂಡು ಬೇರೆ ಬೇರೆ ವಿಚಾರ ಅದನ್ನೆಲ್ಲ ಮೈಗೂಡಿಸಿಕೊಂಡು ಪ್ರೀತಿ ವಿಶ್ವಾಸದಿಂದ ಮತ್ತೆ ಅವರು ಪಕ್ಷ ಸಂಘಟನೆ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಕಂಕಣ ಬದ್ಧರು ಇವತ್ತು ಆಗಬೇಕಂತ ನಾನು ಹೇಳಿಕೊಂಡು, ಮತ್ತು ನಮ್ಮ ಭಾಳಷ್ಟು ನಮ್ಮ ಕಾರ್ಯಕರ್ತರಿದ್ದಾರೆ, ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ, ಎಲ್ಲರಿಗೂ ಕೂಡ ಬೆದರಿಕೆ ಕರೆಗಳು ಬಂದಿದೆ, ಎಲ್ಲರಿಗೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ, ಎಲ್ಲ ನಿಮ್ಮ ಕೈಕಾಲು ಮುರಿತೇನೆ, ತಲೆ ಕಡಿತೇನೆ, ಬೇರೆ ಬೇರೆ ರೀತಿಯ ಇವತ್ತು ಆ ಒಂದು ಎಚ್ಚರಿಕೆ ಒಂದು ಭಯ ಹುಟ್ಟಿಸುವಂಥ ವಾತಾವರಣ ನಿರ್ಮಾಣ ಮಾಡಿ ಕೂಡ ನಮ್ಮ ಯಾವುದೇ ಕೂಡ ಕಾರ್ಯಕರ್ತ ಎದೆಗುಂದದೆ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷ ನಿಂತ ಶಕ್ತಿ ಅದು ಕಾಂಗ್ರೆಸ್ ನಮ್ಮ ಶಕ್ತಿ ಅಂತ ನಾವು ಹೇಳಿಕೊಂಡು ಬಹುಶಃ ನಾಡ್ದು ನಮ್ಮ ಸಚಿವ ಸಂಪುಟದ ನಡೀತಾ ಇದೆ. ಇದು ಕಾಂಗ್ರೆಸ್ ಅಂದರೆ ಲಾಟ್ರಿ ಇದ್ದಾಗ ಯಾರಿಗೇನು ಲಾಟ್ರಿ ಬರ್ತದೆ ಏನು ಕೂಡ ಇವತ್ತು ಗೊತ್ತಿಲ್ಲ. ಆದ ಕಾರಣ ಬಹುಶಃ ಆಶೀರ್ವಾದ ಪ್ರೀತಿ ವಿರೋಧ ವಿಚಾರ ಆಗಲಿ, ಬಹುಶಃ ಮಂತ್ರಿ ಸ್ಥಾನ ಸಿಕ್ಕಿದರೆ ನಾವೆಲ್ಲ ಜೊತೆಯಾಗಿ ಜಿಲ್ಲೆಯ ಪರವಾಗಿ ನಾವು ಕೆಲಸ ಮಾಡುವ, ಸಿಕ್ಕದಿದ್ದರೆ ಶಾಸಕರಾಗಿ ನಾವು 24 ಗಂಟೆ ಕೆಲಸ ನಾವು ಅದು ಏನು ವಿಚಾರ ಇಲ್ಲ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ಮಾತಾಡೋರಂತ ಹೇಳಿದರೆ ನಮ್ಮ ಒಂದು ದೇವಸ್ಥಾನದ ಹುಂಡಿ ಇದ್ದಾರೆ. ಯಾಕಂದರೆ ಆ ಹುಂಡಿಯಲ್ಲಿ 100ರ ನೋಟು, 5ರ ನೋಟು, 10ರ ನೋಟು, 5 ರೂಪಾಯಿ ನೋಟು, ಕಾಯಿನ್ ಕೂಡ ಇದೆ. ಹೀಗಾಗಿ ಎಲ್ಲ ಜಾತಿ ಧರ್ಮದವರು ನಮಗೆ ಸೇರಿ ನಮ್ಮ UT ಖಾದರ್ ಅವರನ್ನು ಗೆಲ್ಲಿಸಿದ್ದಾರೆ. ಆ ಗೆಲ್ಲಿಸಿದವರಿಗೆ ಎಲ್ಲರಿಗೂ ನಮ್ಮ ಬ್ಲಾಕಿನ ಪರವಾಗಿ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸುತ್ತಾ, ಅದೇ ರೀತಿ ಇವತ್ತಿನ ವಿಚಾರಕೂಟದಲ್ಲಿ ಎಲ್ಲರಿಗೂ ನಮಗೆ ಇನ್ನೂ ಹೆಚ್ಚಿನ ಸೌಹಾರ್ದತೆ ಬರಲಿ ಅಂತ ಎಲ್ಲರಿಗೂ ಇವರು ಒಳ್ಳೆಯ ರೀತಿಯ ಆಶೀರ್ವದಿಸಲಿ ಅಂತ ಹೇಳುತ್ತಾ